ವೀಕ್ಷಕರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಮದುವೆ ಸಮಾರಂಭಗಳನ್ನು ಮಾಡೋದರಿಂದ ಹಿಡಿದು ಮನೆಗಳಲ್ಲಾಗುವಂತಹ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ನಾವು ಡಿಪೆಂಡ್ ಆಗಿರುವಂಥದ್ದು ಸಭಾಂಗಣಗಳನ್ನು. ಆದರೆ ಇವತ್ತಿನ ಸಭಾಂಗಣಗಳದ್ದು ಖರ್ಚು ವೆಚ್ಚಗಳನ್ನು ನೋಡ್ಲಿಕ್ಕೆ ಹೋದರೆ ಸಾವಿರದಿಂದ ಲಕ್ಷಾಂತರ ರೂಪಾಯಿಗಳು ನಾವು ಸಭಾಂಗಣಗಳಿಗೋಸ್ಕರ ಕೊಡ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಪೋಸ್ಟನ್ನು ನೋಡಿದ್ವಿ. ಮದುವೆ ಮುಂಜೆ ಬ್ರಹ್ಮೋಪದೇಶದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತವಾಗಿ ಹಾಲನ್ನು ಕೊಡ್ತೇವೆ ಅಂತ. ಏನಪ್ಪ ಇದು ವಿಚಿತ್ರ ಅಂತ ಅನ್ನಿಸ್ಬೋದು ನಿಮಗೆ. ಬಾಡಿಗೆ ಇಲ್ಲದೆ ಹಾಲ್ ಕೊಡ್ತಾರಾ ಯಾರಾದರೂ? ಹೌದು, ಇದು ಮಂಗಳೂರಿನ ತಲಪಾಡಿಯ ದೇವಿಪುರದಲ್ಲಿ ಹಾಲನ್ನು ಉಚಿತವಾಗಿ ಕೊಡುವಂತಹ ದೇವಿಪುರದ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಹಾಲನ್ನು ಕೊಡ್ತಾರೆ. ಹಾಲನ್ನು ಉಚಿತವಾಗಿ ಕೊಡೋದ್ರ ಬಗ್ಗೆ, ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಬಗ್ಗೆ ಏನು ಮಾಡ್ಬೋದು, ಏನಿದೆ ಅಂತ ಹೇಳಿ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ದೇವಿಪುರ ದೇವಾಲಯದ ಅರ್ಚಕರಾದಂತಹ ಗಣೇಶ್ ಭಟ್ ಅವರು ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶ್ ಭಟ್ ಅವರೇ ನಮಸ್ಕಾರ. ಸೊ ಈಗ ನಾವು ಸಾಮಾನ್ಯವಾಗಿ ಒಂದು ಹಾಲನ್ನು ಬಾಡಿಗೆಗೆ ಕೊಡ್ತೇವೆ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕೋದನ್ನು ನೋಡಿದ್ದೇವೆ. ನೀವು ಬಾಡಿಗೆ ರಹಿತವಾಗಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಇದರ ಉದ್ದೇಶ ಏನು ನಿಮ್ಮದು? ನಾನು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕ ಸ್ಥಾನದ ಜವಾಬ್ದಾರಿಯನ್ನು ನಮ್ಮ ತಂದೆಯವರ ಕೈಯಿಂದ ನನಗೆ ಹಸ್ತಾಂತರ ಮಾಡುವ ಸಮಯದಲ್ಲಿ ಆಡಳಿತ ಮಂಡಳಿ ತಂತ್ರಿಯವರ ಉಪಸ್ಥಿತಿಯಲ್ಲಿ ನನಗೆ ತಂದೆ ದೇವರ ಕೀಯನ್ನು ಮತ್ತು ದೇವಸ್ಥಾನದ ಕೀಯನ್ನು ಮತ್ತು ನಮ್ಮ ಕೈಬಟ್ಟಲನ್ನು ಕೊಟ್ಟು, ಮಗ, ನಾನು ಇಷ್ಟುವರೆಗೆ ನಮ್ಮ ಸಂತತಿ ಇದ್ದರೆ ತಲಪಾಡಿ ದೇವರಿಂದಾಗಿ, ನಾವು ಸಂತತಿ ಆಗಬೇಕಿದ್ದರೆ ತಲಪಾಡಿ ದೇವರು ಕಾರಣ. ಆದ ಕಾರಣ ನಾವು ಇಲ್ಲಿ ಬಂದದ್ದು ಅರ್ಚಕರಾಗಿ, ಪ್ರಧಾನ ಅರ್ಚಕರಾಗಿ, ಅದಕ್ಕಿಂತಲೂ ಜಾಸ್ತಿಯಾಗಿ ಇದು ನಮ್ಮ ದೇವರು, ನಮ್ಮ ಮನೆತನಕ್ಕೆ ಕಾರಣಕರ್ತರಾದಂತಹ ದುರ್ಗಾಪರಮೇಶ್ವರಿ ದೇವರು. ಆ ಸನ್ನಿಧಾನದಲ್ಲಿ ನೀನು ಅರ್ಚಕನಾಗಿ ಸೇವೆ ಮಾಡೋದಕ್ಕಿಂತಲೂ ಜಾಸ್ತಿಯಾಗಿ ನಿನ್ನ ಮನೆ ದೇವರು ಅಂತ ಹೇಳಿ ಪ್ರೀತಿಯಿಂದ ದೇವರ ಕೆಲಸವನ್ನು ಮಾಡು. ಅದೇ ಸಂದರ್ಭದಲ್ಲಿ ಊರಿನವರ ಸಮ್ಮುಖದಲ್ಲಿ ತಂದೆ ಹೇಳಿದ ಮಾತು ಅಂತ ಹೇಳಿದರೆ, ನೀನಿಲ್ಲಿ ದೇವರ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನ್ನ ದೇವರಿಗೆ ಪ್ರೀತಿ ಆಗಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ದೇವರ ಸೇವೆ ಮಾಡು. ಯಾವುದೇ ಫಲಾಪೇಕ್ಷೆ ಇಟ್ಟುಕೊಂಡು ದೇವರ ಸನ್ನಿಧಾನಕ್ಕೆ ಬರಬಾರ್ದು ಅಂತ ಆ ಒಳ್ಳೆಯ ದೇವರ ಅಧಿಕಾರ, ಪೂಜೆಯ ಅಧಿಕಾರ ಹಸ್ತಾಂತರದ ಸಮಯದಲ್ಲಿ ನನಗೆ ತಂದೆಯ ಪ್ರೀತಿಯ ಮಾತು, ಆ ಆಡಳಿತೆಯವರಿಗೂ ಆ ವಿಚಾರ ತಿಳಿದು, ನೀವು ಭಟ್ರೆ ತಂದೆ ಎಂಥ ಮಾತನ್ನು ಹೇಳಿದ್ದಾರ, ಅದನ್ನು ಪ್ರೀತಿಯಿಂದ ನಮ್ಮ ಭಕ್ತ ಜನರಿಗೆ ಪ್ರೀತಿಯಾಗುವಂತೆ, ದೇವರಿಗೆ ಪ್ರೀತಿಯಾಗುವಂತೆ ನಡೆಸಿಕೊಂಡು ಬನ್ನಿ ಅಂತ ಆಡಳಿತ ಮಂಡಳಿಯವರು ನಮ್ಮ ಹತ್ರ ಆ ಸಂದರ್ಭದಲ್ಲಿ ಕೇಳಿಕೊಂಡಿದ್ದು. ಆ ಸಂದರ್ಭದಲ್ಲಿ ನಮಗೆ ಸುರುವಿನದಾಗಿ ಯಾವುದೇ ಈ ದೇವಸ್ಥಾನಕ್ಕೆ ಸಭಾಂಗಣ ನಿರ್ಮಾಣ ಮಾಡುವಂಥ ಯೋಚನೆಗಳಿರಲಿಲ್ಲ. ನಮಗೆ ನಾವು ಸಾಧಾರಣವಾಗಿ 2007-8ರಲ್ಲಿ ನಾವು ದೇವಸ್ಥಾನದ ಪೂಜೆಯ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇವೆ. ಅದಾದ ಕೂಡಲೇ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಕಂಡಂತೆ ದೇವಸ್ಥಾನದ ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಆಡಳಿತ ಮಂಡಳಿ ಪ್ರಶ್ನೆಯಲ್ಲಿ ಚಿಂತನೆ ಮಾಡಿ ವ್ಯವಸ್ಥೆಗೆ ಇಳಿಯಿತು. ಆ ಸಂದರ್ಭದಲ್ಲಿ ನಾನು ಅರ್ಚಕನಾಗಿದ್ದೆ, ತಂದೆಯವರ ಉಪಸ್ಥಿತಿ ಇತ್ತು. ಆದರೂ ಆಗ ಏನಾಯಿತು ಹೇಳಿದರೆ, ಆಡಳಿತ ಮಂಡಳಿ ನಮ್ಮ ತಂದೆಯವರು 50 ವರ್ಷ ಸೇವೆ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಟಿ ಐತಪ್ರಯ್ಯವರ ಜವಾಬ್ದಾರಿಯಲ್ಲಿ ತಂದೆ 50 ವರ್ಷ ದೇವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಈ 2012ರ ನಂತರ ನಾನು ಪೂಜೆಗೆ ಬಂದ ನಂತರ
ಈ ಐತಪ್ಪರಯ್ಯವರ ಮಗ ರಾಮಮನೋಹರೈ ಅಂತ ಹೇಳುವವರು ಈ ದೇವಸ್ಥಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ. ನಾವು ದೇವಸ್ಥಾನದ ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರ ಮಾಡುವುದು ಅಂತ ಸಂಕಲ್ಪ ಮಾಡಿದೆವು. ಆ ಸಂದರ್ಭದಲ್ಲಿ ನಾನು ದೇವರ ಚಾಕ್ರಿಯವ, ನಾನೇನು ಅಧಿಕಾರದಲ್ಲಿದ್ದವಲ್ಲ ಅಥವಾ ಆಡಳಿತ ಮಂಡಳಿ ಇದು ಜೀರ್ಣೋದ್ಧಾರ ಸಮಿತಿಯಲ್ಲೂ ಸದಸ್ಯನೂ ಅಲ್ಲ, ನಾನು ದೇವರ ಅರ್ಚಕ ಮಾತ್ರ. ಆ ಸಂದರ್ಭದಲ್ಲಿ ನಮಗೆ ಏನಾಯಿತು ಅಂತ ಹೇಳಿದರೆ ಆಡಳಿತ ಮಂಡಳಿ ಇತ್ತು, ಜೀರ್ಣೋದ್ಧಾರ ಸಮಿತಿ ಇತ್ತು. ಆದರೆ ಈ ಜೀರ್ಣೋದ್ಧಾರದ ಪೂರ್ಣ ಪ್ರಮಾಣದ ಜವಾಬ್ದಾರಿ ಪ್ರಧಾನ ಅರ್ಚಕನಾದಂಥ ನನಗೆ, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ರಾಮಮನೋಹರೈ ಅವರಿಗೆ ಮತ್ತು ಬಾಬು ಶಾಸ್ತ್ರ ಕಿನ್ಯ ಅಂತ ಹೇಳುವವರಿಗೆ ನಮ್ಮ ತಲೆಯ ಮೇಲೆ ಬಿತ್ತು. ಆ ಸಂದರ್ಭದಲ್ಲಿ ಈ ವ್ಯವಸ್ಥೆ ಇದು ನ ಭೂತೋ ನ ಭವಿಷ್ಯತಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಆಗಲಿಕ್ಕೆ ಆಗದಂತಹ ಒಂದು ಕೆಲಸ. ಯಾಕೆಂತ ಹೇಳಿದರೆ ನಿಮಗೆ ಇದು ಕೇಳಿದರೆ ಆಶ್ಚರ್ಯ ಆಯಿತು. ದೇವರ ತಲಪಾಡಿ ದೇವರ ಗರ್ಭಗುಡಿ ತೆಗೆದು ಅದರ ಅಡಿಯಿಂದ 15 ಫೀಟ್ ಹೊಂಡ ತೆಗೆದು ಏಪ್ರಿಲ್ 8ಕ್ಕೆ ನಾವು ಸಂಕೋಚ ದೇವರ ಸಾನ್ನಿಧ್ಯವನ್ನು ಮಾಡಿದರೆ 2014ರಲ್ಲಿ ಏಪ್ರಿಲ್ 8ಕ್ಕೆ ದೇವರ ಸಾನ್ನಿಧ್ಯ ಸಂಕೋಚ ಮಾಡಿದ್ದೇವೆ. 2015 ಮಾರ್ಚ್ 1ಕ್ಕೆ ಅದೇ ಗರ್ಭಗುಡಿಯಲ್ಲಿ ದೇವರನ್ನು ಪುನಃ ಪ್ರತಿಷ್ಠೆ ಮಾಡಿದ್ದೇವೆ. 8 ತಿಂಗಳು 9 ತಿಂಗಳ ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೇವೆ. ಆಗ ಈ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಾವು ಜನಗಳನ್ನು ಸೇರಿಸಿ ತಲಪಾಡಿ, ಕೋಟೆಕಾರ, ಕಿನ್ಯ ಎಂಬಂಥದ್ದು 3 ಗ್ರಾಮ ತಲಪಾಡಿ ದೇವರಿಗೆ ಅವರನ್ನು ಇಟ್ಕೊಂಡು ಭಾರಿ ಸಮೃದ್ಧಿಯಲ್ಲಿ ನ ಭೂತೋ ನ ಭವಿಷ್ಯ ಅನ್ನುವಂತೆ ನಾವು ಸಾಧಾರಣವಾಗಿ ಆ ಕಾಲದಲ್ಲಿ 6-7 ಕೋಟಿಯ ವೆಚ್ಚದಲ್ಲಿ ಆ ದೇವಾಲಯ ನಿರ್ಮಾಣದ ಕೆಲಸವನ್ನು ದೇವರು ಈ 3 ಗ್ರಾಮದ ಭಕ್ತ ಜನರನ್ನು ಸೇರಿಸಿಕೊಂಡು ನಮ್ಮ ಮುಖಾಂತರವಾಗಿ ಆ ನೋಡುವಂಥ ಭಾಗ್ಯವನ್ನು ದೇವರು ಅನುಗ್ರಹಿಸಿದರು. ಅದರ ನಂತರ ನನಗೆ ಉದ್ದೇಶ ಇತ್ತು ಏನು ಅಂತ ಹೇಳಿದರೆ, ನಾನು ಬಂಗಾರ ಭಟ್ರು ಅಂತ ಆದದ್ದು ತಲಪಾಡಿ ದೇವರಿಂದ, ಗಣೇಶ್ ಭಟ್ರು ಅಂತ 4 ಜನಕ್ಕೆ ಗೊತ್ತಾದದ್ದು ತಲಪಾಡಿ ದೇವರಿಂದ, ಅಥವಾ ನಮ್ಮ ಇನ್ನೊಂದು ದೇವಸ್ಥಾನ ಇದೆ ಮಂಜಿನಾಡಿ ವಿಷ್ಣುಮೂರ್ತಿ ದೇವಸ್ಥಾನ ಅಂತ, ಅಲ್ಲಿದ್ದು ಕೂಡ ನಮ್ಮ ಆನುವಂಶಿಕ ಅರ್ಚಕರು. ನಮಗೆ ಹಿರಿಯರು ಹೇಳ್ತಾ ಇದ್ದು, ನಾವು ಇಷ್ಟು ಉತ್ತಮ ಮಟ್ಟಕ್ಕೆ ಬಂದಿದ್ದರೆ ಮಗ ನಾವು ತಲಪಾಡಿ ದೇವರು ಮತ್ತು ಮಂಜಿನಾಡಿ ದೇವರು. ಹಾಗಾದರೆ ನಾವು ಏನು, ನಮಗೆ ಜೀವನ ನಡೆಸಲಿಕ್ಕೆ ಸಂಪಾದನೆ ಬೇಕು, ಸಂಪಾದನೆಯಿಂದ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಗೋಶಾಲೆ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ಗೋಶಾಲೆ ನಿರ್ಮಾಣ ಮಾಡಿದೆ. ಆ ಸಂದರ್ಭದಲ್ಲಿ 10-25 ದನಗಳಿದ್ದವು. ಆ ಕೊರೋನಾ ಬಂತು. ಆ ಸಂದರ್ಭದಲ್ಲಿಯೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸುವಂಥ ಜವಾಬ್ದಾರಿಯನ್ನು ತಲಪಾಡಿ ದೇವರ ಆ ಸಾಮರ್ಥ್ಯವನ್ನು ನಮಗೆ ಕೊಟ್ಟರು. ಇವತ್ತಿಗೆ ಸರ್ 100-110 ಗೋವುಗಳು, ಅದು ಕೂಡ ವ್ಯವಹಾರ ಕಲ್ಪನೆಯ ಜರ್ಸಿ ದನಗಳು ಆಗಲಿ HF ದನಗಳಲ್ಲ, ನಮ್ಮ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ನಾವು ಒಂದು 100 ದನ 110 ದನವನ್ನು ಸಾಕ್ತಾ ಇದ್ದೇವೆ. ಅದರಲ್ಲೂ ಕೂಡ ಯಾರಿಗಾದರೂ ದನ ಬೇಕು ಅಂತ ಹೇಳಿ ಉದ್ದೇಶ ಇದ್ದರೆ ನಾವು ಮನೆಯಿಂದ ದನವನ್ನು ಫ್ರೀಯಾಗಿ ಕೊಡ್ತೇವೆ. ಅವರು ಕೊಂಡೋಗಿ ಅದನ್ನು ಉಪಯೋಗಿಸಿ ಅದು ಮಾರಾಟ ಮಾಡುವಂತಿಲ್ಲ, ನಮಗೆ ಬಂದು ಅದನ್ನು ಪುನಃ ಕೊಟ್ಟು ಗೋಸೇವೆ ಮಾಡುವಂಥ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಅದಾದ ನಂತರದಲ್ಲಿ ಈ ಕೊರೋನಾಗಳು ಬಂತು. ಆಗಲೂ ನನಗೊಂದು ಯೋಚನೆ ಇತ್ತು, ಏನಾದರೂ ಇನ್ನೊಂದು ಸಾಧನೆ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು. ಆಗ ಆ ಸಾಧನೆ ಮಾಡಲಿಕ್ಕೆ ವ್ಯವಹಾರ ಮಾಡಬೇಕು ಅಂತ ಏನಿಲ್ಲ, ತಲಪಾಡಿ ದೇವಸ್ಥಾನದಲ್ಲಿ ನನಗೆ ಬಂದಂತಹ ಸಂಪಾದನೆಯನ್ನು ದೇವರಿಗೆ ವಿನಿಯೋಗಿಸಬೇಕು, ನನ್ನ ಮನೆಗೆ ಯಾವುದನ್ನು ಸಂಪತ್ತನ್ನು ಕೊಂಡೋಗಬಾರ್ದು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು, ಅದಕ್ಕೆ ಅಂತ ನನ್ನ ಸಂಪಾದನೆ ಹಾಕಲಿಕ್ಕೆ ಅಂತ ಹೇಳಿ ದೇವರೊಂದು ಹುಂಡಿಯನ್ನು ಇಟ್ಟುಕೊಂಡು ಆ ಹಣದಲ್ಲಿ ನಾನು ದೇವರಿಗೆ ಬೇಕಾದಂತಹ ಆಡಳಿತೆಯವರನ್ನು ಪ್ರೀತಿಗೆ ತೆಗೆದುಕೊಂಡು ನಾವು, ಅಥವಾ 3 ಗ್ರಾಮದ ಭಕ್ತ ಜನರನ್ನು ಪ್ರೀತಿ ತೆಗೆದುಕೊಂಡು ನಾವು ಅದನ್ನು ಏನೊಂದು ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ನನ್ನ ತಂದೆ ಇರುವಾಗ ಒಂದು ಆಸೆ ಇತ್ತು ನನಗೆ, ದೇವರಿಗೆ ಬ್ರಹ್ಮರಥ ನಿರ್ಮಾಣ ಮಾಡಬೇಕು ಅಂತೇಳಿ ಉದ್ದೇಶ ಇತ್ತು. ಆಗ ನಾನು ಆ ಸಮಯದಲ್ಲಿ ಆಡಳಿತ ಮಂಡಳಿ ಬರ್ಖಾಸ್ತ ಆಯಿತು. ನಂತರ ಹೊಸ ನಿರ್ಮಾಣ ಆಗುವಂಥ ಆಡಳಿತ ಮಂಡಳಿ ನಿರ್ಮಾಣ ಆಗುವ ಸಂದರ್ಭ, ಆಡಳಿತ ಕಮಿಟಿ ಇರಲಿಲ್ಲ ನಮಗೆ. ನಾನು ಮುಂಚಿನ ಆಡಳಿತೆಯವರನ್ನು ಅಥವಾ ಈ 3 ಗ್ರಾಮದ ತಲಪಾಡಿ ದೇವರ ಭಕ್ತರನ್ನು ಒಂದು ಸೇರಿಸಿ ಬ್ರಹ್ಮರಥ ನಿರ್ಮಾಣ ಮಾಡಬೇಕು ಅಂತ 2021ರಲ್ಲಿ ಸಂಕಲ್ಪ ಮಾಡಿದೆವು. ಅದನ್ನು ಭಾರಿ ಚಂದದಿಂದ ಹೇಳಿದರೆ, ನಮಗೆ ಆ ವಿಚಾರದಲ್ಲಿ ಮರ ಆಗಲಿ ಅಥವಾ ವ್ಯವಸ್ಥೆ ಆಗಲಿ ನಮಗೆ ನಾವು ಸರಕಾರದಿಂದ ಅನುಮತಿ ಪಡೆದು
ನಾವು ಮರ ತಗೊಳ್ಬೇಕು ಅಂತ ಉದ್ದೇಶದಿಂದ ಹೊರಟೆವು. ಆದರೆ ನಾವು ನೆನೆಸಿದ ದಿನಕ್ಕೆ ಬ್ರಹ್ಮರಥ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಒಂದು ಯೋಚನೆಯಿಂದ ಆ ಯೋಚನೆಯನ್ನು ಬಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಮಾಜಿ MLA ಆದಂತಹ ಶಕುಂತಲಾ ಶೆಟ್ಟಿಯವರು ನಮಗೆ ತುಂಬ ಆತ್ಮೀಯರು. ನಾನು ಗೃಹ ಪ್ರವೇಶ ಎಲ್ಲ ನಾನು ಮಾಡಿದ್ದೆ, ತುಂಬ ಆತ್ಮೀಯರು ನನಗೆ. ನಾವು ಈ ರಥ ವ್ಯವಸ್ಥೆಯನ್ನು ಈ ವರ್ಷಕ್ಕೆ ಬಿಡ್ತೇವೆ, ಇನ್ನು ಬರುವ ವರ್ಷ ಯೋಚನೆ ಮಾಡುವಂತ ಹೇಳೋ ಸಂದರ್ಭದಲ್ಲಿ ನಾನು ಅವರಿಗೆ ಆಕಾಶವಾಣಿಯಿಂದ ಮಾತಾಡಿಸುವಾಗ, ಬಟ್ ತಲಪಾಡಿ ದೇವರಿಗೆ ವ್ಯವಸ್ಥೆಗೆ ತೊಂದರೆ ಆಗಲಿಕ್ಕಿಲ್ಲ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಆಗಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂತ್ರಿಗಳಾದಂತಹ ಅಂಗಾರರನ್ನು ಭೇಟಿಯಾದೆವು. ನಮಗೆ 1 ವರ್ಷ ನಾವು ಈ ಮರಕ್ಕೋಸ್ಕರ ಹೋರಾಟ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಾನು ಶಕುಂತಲಾ ಶೆಟ್ಟಿಯವರನ್ನು ಸಂಪರ್ಕಿಸಿದ ಕಾರಣ ನನಗೆ 24 ಗಂಟೆಯಲ್ಲಿ ನಮಗೆ ಬೇಕಾದಂತಹ ಮರವನ್ನು ನಮಗೆ ಶಕುಂತಲಾ ಶೆಟ್ಟಿಯವರ ಸಹಕಾರದಿಂದ ನಮಗೆ ಸಿಕ್ಕಿತು. ನಾವು ಕೆಲವೇ ಆ ಒಂದು ವ್ಯವಸ್ಥೆಯನ್ನು 3 ತಿಂಗಳಲ್ಲಿ 2022 ಮಾರ್ಚ್ 6ನೇ ತಾರೀಕು ಆ ಬ್ರಹ್ಮರಥವನ್ನು ದೇವಸ್ಥಾನಕ್ಕೆ ತಂದು 17ನೇ ಮಾರ್ಚ್ ರಥೋತ್ಸವಕ್ಕೆ ಆ ಬ್ರಹ್ಮರಥದ ಒಂದು ಚಂದ ನೋಡುವಂಥ ಭಾಗ್ಯವನ್ನು ಈ 3 ಗ್ರಾಮದ ಅವರ ಮುಖಾಂತರ ನಮ್ಮ ಟಿ ರಾಮಮೋಹನ ರೈ ಹಾಗೂ ಕಿನ್ಯಗುತ್ತು ಪ್ರಭಾಕರ್ ಶೆಟ್ಟಿಯವರ ಸಹಕಾರದಿಂದ ನಾವು 3 ಇದಕ್ಕೆ ವಿಶೇಷ ಜವಾಬ್ದಾರಿ ತೆಗೊಂಡವರು. ನಂತರ ಇಡೀ 3 ಗ್ರಾಮದವರ ಭಕ್ತಿಯ ಕಾಣಿಕೆಯ ರೂಪವಾಗಿ ಬ್ರಹ್ಮರಥವನ್ನು ಒಪ್ಪಿಸಿ ಆ ದೇವರ ಅನುಗ್ರಹಕ್ಕೆ ಒಂದು ಪಡೆಯುವಂಥ ಭಾಗ್ಯ ನಮಗೆ ಒದಗಿತು. ಅದರ ನಂತರದಲ್ಲಿ ನನ್ನನ್ನು ಮುಂಚಿನ ಆ ಬ್ರಹ್ಮಕಲಶದ ಆ ಜವಾಬ್ದಾರಿ ತೆಗೊಂಡಂತಹ ಆ ರಾಮಮೋಹನ ರೈ ಅವರು ಕರೆದು, ಬಟ್ ನಿಮ್ಮಿಂದ ಇನ್ನೂ ಸಮಾಜಕ್ಕೆ ಕೊಡುಗೆಗಳು ಬೇಕು, ಏನು ಮಾಡುವ ಅಂತ. ನನ್ನಿಂದ ಏನು ಬೇಕು ಹೇಳಿ, ಯಾಕೆಂತ ಹೇಳಿದರೆ ನನ್ನ ಸೊತ್ತುಗಳು ನನ್ನ ಸಂಪತ್ತುಗಳು ನನ್ನಲ್ಲಿಲ್ಲ. ತಲಪಾಡಿ ದೇವರು ಮಂಜನಾಡಿ ದೇವರು ಕೊಟ್ಟ ಸಂಪತ್ತು, ಅದೇ ರೀತಿಯಾಗಿ ಈ 3 ಗ್ರಾಮದವರು ಕೊಟ್ಟ ಪ್ರೀತಿ, ಅವರು ಕೊಟ್ಟಂತಹ ಯಾವುದೋ ಒಂದು ದಕ್ಷಿಣೆಯಿಂದ ನಾವು ಇವತ್ತಿನವರೆಗೆ ನಿಮ್ಮ ಸಾಧನೆ ಮಾಡಿಕೊಂಡು ಬಂದಂಥದ್ದು. ಏನಾಗಬೇಕು ಬಟ್ರೆ ನೀವು ತಲಪಾಡಿ ದೇವಸ್ಥಾನದ ಎದುರಲ್ಲಿ ಒಂದು ಸಭಾಂಗಣ ನಿರ್ಮಾಣ ಮಾಡಬೇಕು. ನಾನು ಹೇಳಿದೆ, ನೀವು ಭಾರಿ ದೊಡ್ಡ ಮಾತು ಹೇಳಿದಿರಿ. ಯಾಕೆಂತ ಹೇಳಿದರೆ ಇದು 20 ಕಿಲೋ ಹೊರುವವನಿಗೆ 1 ಕ್ವಿಂಟಾಲು ಹೊರಿಸುವ ಕೆಲಸ ಮಾಡಿದ್ರಿ ನೀವು. ಕಷ್ಟ ಆದಿತ್ತು ನನಗೆ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ನನಗೆ ಮನೆಯಲ್ಲಿ 100 ಗೋವುಗಳು, ಒಂದು 75 ಆ ಸಂದರ್ಭದಲ್ಲಿ ಇತ್ತು, 75 ದನ ಉಂಟು. ಅದರ ಜೊತೆಯಲ್ಲಿ ದೊಡ್ಡ ವ್ಯವಸ್ಥೆಯನ್ನು ನನಗೆ ಹೊರಲಿಕ್ಕೆ ಕಷ್ಟ ಆದಿತ್ತು. ಇಲ್ಲ ಬಟ್ಟರೆ ಅದು ಒಂದು 25 ಲಕ್ಷದಲ್ಲಿ ಅದನ್ನು ಪೂರೈಸುವ, ನಮಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತೇವೆ ನಿಮಗೆ ಅಂತ. ಅದೇ ರೀತಿಯಾಗಿ ಆ ವ್ಯವಸ್ಥೆಗಿಳಿದಾಗ ಎಷ್ಟು ಖರ್ಚು ಬೇಕಾದಿತ್ತು, ಒಂದು 25-30 ಲಕ್ಷ ಬೇಕಾದಿತ್ತು. ನಾನು ಯೋಚನೆ ಮಾಡಿಕೊಂಡೆ, ಏನಂತ ಹೇಳಿದರೆ ನಾವು ಇನ್ನೂ ದೇವರು ಕೊಟ್ಟಂಥದ್ದು ನಮಗೆ ಅದು ಏನೋ ಕ್ರೆಡಿಟ್, ಹಾಗೆ ಇನ್ನು ಸಾಧನೆ ಮಾಡಲಿಕ್ಕೆ ಇನ್ನೂ ಇರುವಂಥದ್ದು ಇಷ್ಟು ನಾವು ಏನೋ ನಮ್ಮ ಜೀವನದ ಮಕ್ಕಳಾಟಿಕೆಯಲ್ಲಿ ನಾವು ಬಂದೆವು. ಇನ್ನು ದೇವರ ಹತ್ತಿರ ಹೋಗಲಿಕ್ಕೆ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿಕೊಂಡೆ. ಅವರ ಈ ಜಾಗವು ಅವರದ್ದೇ, ರಾಮನವರೆಯವರ ಜಾಗ. ಅದನ್ನು ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು 50 ಲಕ್ಷ ಕೊಡ್ತೇವೆ ಅಂತ ಹೇಳಿದರೆ ಈ ಜಾಗ ಸಿಗುವ ಜಾಗ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ದೇವರು ರಥ ಎಳೆಯುವ ಜಾಗ. ಈ ಜಾಗವನ್ನು ಬೇರೆ ಯಾವುದೇ ವ್ಯವಹಾರಗಳಿಗೆ ಉಪಯೋಗಿಸುವಂತೆ ಇಲ್ಲ, ಮನೆ ಮಾಡುವಂತೆ ಇಲ್ಲ. ಆಗ ಅವರು ಹೇಳಿದರು, ದೇವಸ್ಥಾನದ ವ್ಯವಸ್ಥೆಯಲ್ಲಿ ನಾನು ಉಂಟು, ನಾನು ವಿರುದ್ಧವಾಗಿ ಮಾಡಿದೆ ಅಂತ ಅಪಪ್ರಚಾರ ಆಗ್ತದೆ, ಅದಕ್ಕೆ ಏನು ಮಾಡೋದು? ಆಗ ಹೇಳಿದರು, ಬಟ್ರೆ ನೀವು ಅದರ ಬಗ್ಗೆ ಅನುಭವ ಇದ್ದವರು, ದೇವಸ್ಥಾನದಲ್ಲಿ ಇಂಥ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಮುಂದುವರಿಸಿಕೊಂಡು ಹೋದಲ್ಲಿ ಅಶೌಚದ ಸಂದರ್ಭದಲ್ಲಿ ಅಥವಾ ಮದುವೆ ಆಗುವ ಸಂದರ್ಭದಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಅಶುದ್ಧಿ ಆಗ್ತದೆ. ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಾವು ಮಾಡಿಸಬೇಕು. ಆಗ ನಾವು ಚಿಕ್ಕ ಯೋಚನೆ ಏನಂತ ಹೇಳಿದ್ರೆ, ತಗಡು ಶೀಟು ಹಾಕುವಂಥದ್ದು, ಗೋಡೆಯನ್ನು ಮಾಡಲಿಕ್ಕಿಲ್ಲ, ನೆಲಕ್ಕೆ ಮಣ್ಣಿನದ್ದು ವ್ಯವಸ್ಥೆ ಮಾಡಿ ಜನಗಳಿಗೆ ಫ್ರೀಯಾಗಿ ಕೊಡಬೇಕು. ಆಯಿತು, ನಿಮ್ಮ ಆಸೆ ಇದ್ದರೆ ನನ್ನ ಸಂಪತ್ತು ನನಗೆ ಹೇಳಿದರೆ ನನಗೆ ಅದರ ಜವಾಬ್ದಾರಿ. ನನ್ನಲ್ಲಿರುವಂಥದ್ದು ಎಲ್ಲವೂ, ನಾನು ಹುಟ್ಟಿದ್ದ ಬಟ್ಟೆಯೂ ನೀವು ಕೊಟ್ಟದ್ದು, ತಲಪಾಡಿ ದೇವರು ಕೊಟ್ಟದ್ದು, ಮಂಜನಾಡಿ ದೇವರು ಕೊಟ್ಟದ್ದು, ನಾನು ಆ ವ್ಯವಸ್ಥೆಗೆ ಇಳಿತೇನೆ. ಆದರೆ ನೀವು ಎದುರು ನಿಂತುಕೊಂಡು ನಮ್ಮನ್ನು ಕೂತುಗೊಳಿಸಿ ಮುಂದುವರಿಸಬೇಕು ನೀವು. ಅದೇ ರೀತಿ ಅವರು ಆ ವ್ಯವಸ್ಥೆಯನ್ನು ಕೆಸರು ಕಲ್ಲು ಹಾಕುವುದರಿಂದ ಹಿಡಿದು ಇವತ್ತಿನವರೆಗೆ ಪ್ರತಿ ದಿನವೂ ನನಗೆ ಫೋನ್ ಆಯಿಸಿ, ಬಟ್ರೆ ಹೇಗಾಗಿದೆ, ಏನಾಗಿದೆ ವ್ಯವಸ್ಥೆಯನ್ನು ಅವರು ಮತ್ತು ಕಿನ್ನೆಗುತ್ತು ಪ್ರಭಾಕರ್ ಶೆಟ್ಟಿಯವರು ಅವರು ನಮಗೆ ತಂದೆಯ ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ಈ ವ್ಯವಸ್ಥೆಯನ್ನು ಇವತ್ತಿನವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರ ಅಂತ ಹೇಳಿದರೆ, ನೀವು ನೋಡಿರ್ಬೋದು, ಯಾವುದೇ ದೇವಸ್ಥಾನಗಳಲ್ಲಿ ಅರ್ಚಕರಿಗೆ ಮತ್ತು ಆಡಳಿತ ಮಂಡಳಿಗೆ ಯಾವತ್ತೂ ವೈರುಧ್ಯವೇ ಇರುತ್ತದೆ. ಆದರೆ ನಮ್ಮ ದೇವಸ್ಥಾನದ ಒಂದು ಆ ತಲಪಾಡಿ ದೇವರ ತಾಯಿಯ
ಒಂದು ಅನುಗ್ರಹ ಅಂತ ಹೇಳಿದರೆ, ನಮ್ಮನ್ನು ಆಡಳಿತೆಯವರು ತನ್ನ ಮಗನಾಗಿ ಭಟ್ರೆ ನೀವು ಮಾಡಿ, ನಿಮ್ಮ ಜೊತೆ ಇಲ್ಲಿ ಇದ್ದೇವೆ, ಇನ್ನಷ್ಟು ನೀವು ಸಾಧನೆ ಮಾಡಬೇಕು ಅಂಥ ವ್ಯವಸ್ಥೆಯನ್ನು ಈಗಿನ ಆಡಳಿತ ಮಂಡಳಿ ಡಾಕ್ಟರ್ ಮೋಹನ್ ದಾಸ್ ರೈ ಅವರ ಶಾಂತಿಗುತ್ತು ಇವರ ಸಹಕಾರ ನಮಗೆ ಈಗಿನ ಆಡಳಿತ ಮಂಡಳಿ, ಅದರಲ್ಲಿ ಧರ್ಮಪಾಲ ಭಂಡಾರಿ ಅಂತ ಇದ್ದಾರೆ, ಕಜೆ ನಾರಾಯಣ ಟೈಲರ್ ಅಂತಿದ್ದಾರೆ, ಮೋಹನ್ ದಾಸ್ ಶೆಟ್ಟಿ, ಅಥವಾ ಇನ್ನೂ ಒಂದು ಯುವರಾಜ ದೇವಿನಾಗರ ಅಂಥೇಳಿ ಇನ್ನೊಬ್ಬರು ಅಂದರೆ ಇಬ್ಬರು ಹಕ್ಕನವರಿದ್ದಾರೆ. ಅವರ ಪೂರ್ಣ ಇಡೀ ನಮಗೆ ಆಡಳಿತ ಮಂಡಳಿ ಪೂರ್ತಿಯಾದಂತಹ ಒಂದು ಸ್ವಾತಂತ್ರ್ಯವನ್ನು ಸಹಕಾರವನ್ನು ಕೊಟ್ಟಿದೆ. ಅವರಿಗೆ ನಾವು ಮಾತು ಕೊಟ್ಟಿದ್ದೇವೆ ಏನಂತ ಹೇಳಿದರೆ, ಈ ವ್ಯವಸ್ಥೆಯನ್ನು ಯಾವತ್ತಿಗೂ ನನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡದೆ ತಲಪಾಡಿ ದೇವರಿಗೆ ಆಗುವಂತೆ ನಾನು ಪ್ರಯತ್ನಿಸ್ತೇನೆ. ಅದಕ್ಕೆ ಆ ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನು ಈಗಿನ ಆಡಳಿತ ಮಂಡಳಿಯು ನಮಗೆ ಕೊಟ್ಟು, ನಾವು ಎಂಥದ್ದು ಸಂಕಲ್ಪ ಮಾಡಿದೆವೋ ಅದನ್ನು ನಾವು ಮಣ್ಣಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಯೋಚನೆ ಮಾಡಿದರೆ ದೇವರು ಇಂಥ ಭವ್ಯ ಮಂದಿರ ನಿರ್ಮಾಣ ಮಾಡುವಂಥ ಭಾಗ್ಯವನ್ನು, ಧ್ಯಾನ ಮಂದಿರ ನಿರ್ಮಾಣ ಮಾಡುವಂಥ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾವು ನಾನು ಅದೇ ರೀತಿಯಾಗಿ ರಾಮಮೋಹನ ರೈ ಅವರು, ಅದೇ ಪ್ರಭಾಕರ್ ಶೆಟ್ಟಿಯವರು ಇದನ್ನು ಇನ್ನು ಮುಂದಕ್ಕೆ ಯಾವುದೇ ಸತ್ಕರ್ಮಗಳಿಗೆ, ಮದುವೆ ಆಗಲಿ ಅಥವಾ ಉಪನಯನ ಅಥವಾ ವೈಕುಂಠ ಸಮಾರಾಧನೆ, ಯಾವುದೇ ಸತ್ಕರ್ಮಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ನಾವು ಸಂಕಲ್ಪ ಮಾಡಿದೆವು. ಇವತ್ತಿನವರೆಗೆ ದೇವರು ನಡೆಸಿಕೊಂಡು ಬಂದಿದ್ದಾರೆ. ಕೆಲವರ ಮಾತಲ್ಲಿ ಬಂತು ಏನು ಅಂತ ಹೇಳಿದರೆ, ಬಟ್ರೆ ನೀವು ಇನ್ನು ಊಟದ ಜವಾಬ್ದಾರಿ ನೀವೇ, ಅದರಲ್ಲಿ ಹಣ ತಗೊಳ್ಬೋದಲ್ಲ ನಿಮಗೆ ಅಂತ. ಅದನ್ನು ನಾವು ಏನು ಮಾಡಿದೆ ಅಂತ ಹೇಳಿದರೆ, ಇವತ್ತು ಊರಲ್ಲಿ ಒಂದು ಊಟಕ್ಕೆ ಒಂದು 100 ರೂಪಾಯಿ ಅಂತ ಇದ್ದರೆ ಅದನ್ನು ಇವತ್ತಿಗೂ ನಾವು 80 ರೂಪಾಯಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ 20 ರೂಪಾಯಿ ಸೇರಿಸಿ 120 ರೂಪಾಯಿಗೆ ಮಾಡಿ ಕೊಡೋದಿಲ್ಲ. ಯಾಕೆ? ಹಾಲ್ನ ಬಾಡಿಗೆ ಅಂಥೇಳಿ ನಾವು ತಗೊಳ್ಳಿಲ್ಲ ಇವತ್ತಿನವರೆಗೆ. ಇತ್ತೀಚೆಗೆ ಒಂದು ವೈಕುಂಠ ಸಮಾರಾಧನೆ ಆಯಿತು, ಅದನ್ನು ನಾವು ಒಂದು 100 ಜನಕ್ಕೆ ಊಟ ಸಹಿತವಾಗಿ ಉಚಿತವಾಗಿ ನೀಡಿದ್ದೇವೆ. ಸರ್ಪ ಸಂಸ್ಕಾರಗಳು ಇವತ್ತು ಆಗಿದೆ. ಕೆಲವು ಈ ರಸ್ತೆ ಬದಿಯಲ್ಲಿ ಸಿಕ್ಕಿದ ಸರ್ಪಗಳಿಗೆಲ್ಲ ಅವರು ಹಣ ಕೊಡದಿದ್ದರೂ ಪೂರ್ತಿ ನಮ್ಮ ಖರ್ಚಿನ ವ್ಯವಸ್ಥೆಯಲ್ಲಿ ಅದನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ನಿಮ್ಮಂತಹ ಸಜ್ಜನರ ಸಹಕಾರದಿಂದ ಬಡಬಗ್ಗರಿಗೆ ಮದುವೆ ಆಗುವ ಸಂದರ್ಭದಲ್ಲಿ ಒಂದು 100 ಜನಕ್ಕೆ ಊಟವನ್ನು ಕೂಡ ಉಚಿತವಾಗಿ ಕೊಡಬೇಕು. ವೈಕುಂಠ ಸಮಾರಾಧನೆಗಳಿಗೆ ಬಡಬಗ್ಗರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳುವ ಉದ್ದೇಶ ಇದೆ. ಅದಕ್ಕೆ ತಲಪಾಡಿ ದೇವರು ಅನುಗ್ರಹಿಸ್ತಾರೆ. ಅದೇ ರೀತಿಯಾಗಿ 3 ಗ್ರಾಮದ ಭಕ್ತರು ನಮಗೆ ಸಹಕಾರ ಮಾಡ್ತಾರೆ ಅಂತ ಹೇಳುವ ಒಂದು ಸದುದ್ದೇಶದಿಂದ ನಾವು ಮುಂದುವರಿಯುತ್ತೇವೆ. ಆದರೆ ಇದು ಯಾವುದೇ ಆಡಂಬರಕ್ಕೆ ಅಥವಾ ಹೆಸರು ಗಳಿಸುವಂತಹ ಉದ್ದೇಶ ನಮಗಿಲ್ಲ. ಯಾಕೆಂತ ಹೇಳಿದರೆ, ನಮಗೆ ಮೊನ್ನೆ ಮೊಬೈಲ್ಗಳಲ್ಲಿ ಬಂದಾಗ ನಮಗೆ ಯಾರು ಹಾಕಿದ್ದು ಏನು ಗೊತ್ತಿರಲಿಲ್ಲ. ಯಾರೋ ಮದುವೆಗೆ ಬಂದವರು ಈ ವ್ಯವಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಇದು ಪ್ರಚಾರದ ವಸ್ತು ಆಗಬಾರದು. ಯಾಕೆ ಅಂತ ಹೇಳಿದರೆ, ದಾನ ಮಾಡುವಾಗ ಎಡಗೈಯಲ್ಲಿದ್ದನ್ನು ಬಲಗೈಗೆ ಕೊಡಬಾರದಂತೆ. ಯಾಕೆ ಅಂತ ಹೇಳಿದರೆ, ಅದು ಬಲಗೈಗೆ ಬರುವಾಗ ಕೊಡೋದು ಬೇಡ ಅಂತ ಮನಸ್ಸು ಹೇಳ್ತದೆ ಅಂತ. ಅದನ್ನು ಎಡಗೈಯಲ್ಲಿ ದಾನ ಮಾಡಬೇಕು ಅಂತ ಶಾಸ್ತ್ರ. ಅಂಥ ಯೋಚನೆಯಲ್ಲಿ ನಾವು ಇಲ್ಲದಂಥ ವ್ಯವಸ್ಥೆ ಸ್ವಲ್ಪ ಬೇಜಾರಾಗ್ತದೆ. ಯಾಕೆಂತ ಹೇಳಿದರೆ, ಇದು ನಾವೇನೋ ಈಗ ಈ ವ್ಯವಸ್ಥೆ ಪ್ರಚಾರ ರೂಪವಾಗಿ ಇದನ್ನು ನಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತೇವೆ ಇದ್ದು ನಮಗೆ ಸಂಕೋಚ ಮುಜುಗರ ಆಗ್ತಾ ಉಂಟು. ಅದನ್ನು ಯಾರು ತಪ್ಪು ತಿಳ್ಕೊಳ್ಳದೆ ನಮಗೆ ಇನ್ನಷ್ಟು ಅಂದರೆ ನಾವು ಈ ವ್ಯವಸ್ಥೆಯಿಂದ ಇನ್ನಷ್ಟು ಗೋ ಸೇವೆ ಮಾಡಬೇಕು, ಇನ್ನಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ದೊಡ್ಡ ಫಲಾಪೇಕ್ಷೆ ಇದೆ. ಅದಕ್ಕೆ ನೀವು ಸಹಕಾರ ಕೊಡಬೇಕು ಭಕ್ತಜನರು. ಅದರೊಟ್ಟಿಗೆ ಇನ್ನೊಂದು ನನ್ನ ಕೊನೆಯ ಆಸೆ ಅಂತ ಹೇಳಿದರೆ, ಈ ವ್ಯವಸ್ಥೆಯನ್ನು ನನ್ನ ಜೀವಿತಾವಧಿಗೆ ಮುಂಚೆ ಇಡೀ ವ್ಯವಸ್ಥೆಯನ್ನು ತಲಪಾಡಿ ದೇವರಿಗೆ ನೀಡಬೇಕು ಅಂತ ದೊಡ್ಡೊಂದು ಫಲಾಪೇಕ್ಷೆ ಇದೆ. ಅದಕ್ಕೆ ನಮ್ಮ ರಾಮಮೋಹನ ರೈ ಅವರು, ಅದೇ ರೀತಿಯಾಗಿ ಕಿನ್ನಿಗುತ್ತು ಪ್ರಭಾಕರ್ ಶೆಟ್ಟಿಯವರು ಪೂರ್ಣ ಪ್ರಮಾಣದ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ಈ 3 ಜನ ನಾವು ಈ ವ್ಯವಸ್ಥೆಯನ್ನು ಸಾಧನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಬಟ್ಟರೆ ನೀವು ಎಂಥ ನಿರ್ಧಾರ ತಗೊಳ್ತೀರಿ ಅದಕ್ಕೆ ಪೂರ್ಣ ನಮ್ಮ ಸಹಕಾರ ಉಂಟು. ಅದನ್ನು ಬಂಗಾರ ಭಟ್ರ ಮತ್ತು ಐತಪರಯ್ಯವರ ಹೆಸರಿನಲ್ಲಿ ತಲಪಾಡಿಯ ತಾಯಿಗೆ ಅರ್ಪಣೆ ಮಾಡಿಕೊಂಡು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ದೊಡ್ಡ ಸಂಕಲ್ಪ ಇದೆ. ಅದನ್ನು ಆದಷ್ಟು ಶೀಘ್ರವಾಗಿ ನಮ್ಮ ಮುಖಾಂತರ, ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಮುಂಚೆ 80 ವರ್ಷ ಬದುಕಿದ್ರೆ ಇವಾಗ ಆಯಸ್ಸಿನ ಕೊರತೆ ಉಂಟು. ಆಗ ಅದನ್ನು ನಮ್ಮ ಅಪೇಕ್ಷೆ ಅಂತ ಹೇಳಿದರೆ, ಇನ್ನು ಮಕ್ಕಳ ಕಾಲಕ್ಕಾಗುವಾಗ ಅವರು ಅದಕ್ಕೆ ಸಹಕಾರ ಕೊಡ್ತಾರಾ ಇಲ್ವಾ ಅಂತ ಹೇಳಿಕ್ಕೆ ಸಾಧ್ಯ. ಯಾಕೆಂದರೆ ನನ್ನ ಮಗ ಇದೇ ವೃತ್ತಿಯಲ್ಲಿ ಪೂರ್ಣ ಪ್ರಜ್ಞ ವಿದ್ಯಾಪೀಠ ಪೇಜಾವರ ಸ್ವಾಮಿಗಳ ಮಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ.
5 ವರ್ಷ ಮುಗಿಸಿದ್ದಾನೆ. ಆದರೂ ಅವ ಈ ವ್ಯವಸ್ಥೆಗೆ ಸಹಕಾರ ಕೊಡ್ತಾ ಇದ್ದಾನೆ. ಅವನು ಒಳ್ಳೆಯ ಸಹಕಾರ. ನಮ್ಮ ಅಣ್ಣ ತಮ್ಮಂದಿರದ್ದು ಹಾಗೆ. ಯಾಕೆಂತ ಹೇಳಿದ್ರೆ ನಾವು 6 ಜನ ಅಣ್ಣ ತಮ್ಮಂದಿರು. ನನಗೆ ಪಂಚಪಾಂಡವರಂತಹ ಅಣ್ಣನವರು ಸಿಕ್ಕಿದ್ದಾರೆ. ಅವರು ಉತ್ತಮ ಉತ್ತಮ ಉದ್ಯೋಗದಲ್ಲಿ ಆಗಲಿ, ಪೇಜಾವರ ಸ್ವಾಮಿಗಳ ಶಿಷ್ಯರು ನಮ್ಮ ಅಣ್ಣನವರು. ಅವರು ಉತ್ತಮ ಅಧ್ಯಯನ ನಡೆಸಿ ಅವರ ಅಡಿಯಲ್ಲಿ ನಾನು ಅಧ್ಯಯನ ಮಾಡಿದಲ್ಲ. ಒಳ್ಳೊಳ್ಳೆಯ ಗ್ರಾಮಕ್ಕೆ ಆದರ್ಶವಾಗುವಂತಹ ಅಣ್ಣನವರು ನನಗೆ 5 ಜನ ಇದ್ದಾರೆ. ಅವರ ಸಹಕಾರ, ನಮ್ಮ ಮನೆಯವರ ಸಹಕಾರ, ಅದೇ ರೀತಿಯಾಗಿ ಈಗಿನ ಆಡಳಿತ ಮಂಡಳಿಯವರ ಸಹಕಾರ, ಅದೇ ರೀತಿಯಾಗಿ ನನ್ನ ಒಟ್ಟಿಗೆ ಕೆಲಸ ಮಾಡುವಂಥದ್ದು ನಾವು 18 ಜನ ಪರಿಚಾರಕರು. ಇವತ್ತಿಗೂ ನನ್ನನ್ನು ಅಷ್ಟು ಪ್ರೀತಿಯಿಂದ ಅವರು ಯಾವತ್ತೂ ಭಟ್ರೆ ಅಂತ ಕರೀಲಿಲ್ಲ, ನನ್ನನ್ನು ಅಣ್ಣರಂತೆ ಕರೆದದ್ದು. ಯಾಕೆ ಅಣ್ಣನಾಗಿ ತುಂಬ ನನ್ನನ್ನು, ನನ್ನ ತಂದೆಯ ಸಮಾನರಾದವರು ಅಲ್ಲಿದ್ದಾರೆ, ಆದರೂ ನನ್ನ ಅಷ್ಟು ಪ್ರೀತಿಯಿಂದ ಈ ಮಟ್ಟಕ್ಕೆ ಸಾಧನೆ ಮಾಡಲಿಕ್ಕೆ ಅವರು ಒಂದು ಕಾರಣಕರ್ತರು. ಆಡಳಿತ ಮಂಡಳಿಯ ಸಹಿತವಾಗಿ ನಮ್ಮ ಪರಿಚಾರಕ ವರ್ಗ ಅವರನ್ನು ಸೇರಿಸಿಕೊಂಡು ಆದಷ್ಟು ಶೀಘ್ರವಾಗಿ ಈ ತಲಪಾಡಿಯ ತಾಯಿಗೆ ಈ ಧ್ಯಾನ ಮಂದಿರವನ್ನು ಅರ್ಪಿಸಿ ಕೃತಾರ್ಥನಾಗಬೇಕು ಅಂತ ಒಂದು ಫಲಾಪೇಕ್ಷೆ ಇದೆ. ಅದಕ್ಕೆ ನೀವು ಕೂಡ ಬಂದು ಈ ವ್ಯವಸ್ಥೆಯನ್ನು 4 ಜನರಿಗೆ ತಿಳಿಸಿ, ಈ ವ್ಯವಸ್ಥೆಯ ಗಣೇಶ್ ಭಟ್ರು ಇದರಲ್ಲಿ ಪ್ರಚಾರ ಆಗಬಾರ್ದು. ಈ ಧ್ಯಾನ ಮಂದಿರ 4 ಜನಕ್ಕೆ ಪ್ರಚಾರ ಸಿಕ್ಕಿ ಈ ವ್ಯವಸ್ಥೆ 4 ಜನರಿಗೆ ಉಪಯೋಗ ಆಗಿ ನಮ್ಮ ತೀರ್ಥರೂಪದಂತಹ ಬಂಗಾರ ಭಟ್ರು, ಅದೇ ರೀತಿಯಾಗಿ ಐತಪ್ಪರಯ್ಯವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟು ನಮ್ಮ ಕೈಯಲ್ಲಿ ಇನ್ನಷ್ಟು ಆ ತಲಪಾಡಿ ದೇವರ ಸೇವೆ ನಡೆಯುವಂಥ ಭಾಗ್ಯವನ್ನು, ಮತ್ತು ನನ್ನ ಮಕ್ಕಳಿಗೂ ನನ್ನ ಮಗನಿಗೂ ಈ ವ್ಯವಸ್ಥೆಯನ್ನು ತಲಪಾಡಿ ತಾಯಿಗೆ ಆದಷ್ಟು ಶೀಘ್ರವಾಗಿ ಅರ್ಪಿಸುವಂಥ ಯೋಚನೆಯನ್ನು ದೇವರ ಅನುಗ್ರಹಿಸಲಿ. ನನಗೆ ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ವ್ಯವಸ್ಥೆ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಈ ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ಸಂಪತ್ತಿನ ಫಲಾಪೇಕ್ಷೆ ಇಲ್ಲದೆ ಹೊರದಾಳುವ ನಿತ್ತಿಲ ಬಾಲಿಕೆ ಹೊರದಾಳುವವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಏನೊಂದು ಸಂಪತ್ತಿನ ಅಪೇಕ್ಷೆ ಇಲ್ಲದೆ, ಕಾಂಟ್ರಾಕ್ಟ್ ಇಲ್ಲದೆ ನನಗೆ ಭಾರಿ ಚಂದದಿಂದ ಭಾರಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಭಾವೈಕ್ಯತೆಗೆ ಒಂದು ಕಾರಣ, ಈ ವ್ಯವಸ್ಥೆಯ ಟ್ರಸ್ಸಿನ ಕೆಲಸ ಮಾಡಿದವರು ಒಬ್ಬ ಕ್ರಿಶ್ಚಿಯನ್ನವರು. ಅವರು ಈ ವ್ಯವಸ್ಥೆಯನ್ನು ಕಡಿಮೆ ಪಕ್ಷದಲ್ಲಿ ಒಂದು 4 ಇಂದ 5 ಲಕ್ಷ ಆಗುವ ವ್ಯವಸ್ಥೆಯನ್ನು ನನಗೆ 1.5 ಲಕ್ಷದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರ ಸಾಧನೆಯನ್ನು ಮೆಚ್ಚಬೇಕು. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡಿ ನೀವು ಆಶ್ಚರ್ಯ ಪಡ್ಬೋದು. ಈ ವ್ಯವಸ್ಥೆ ನಾವು 3 ತಿಂಗಳಲ್ಲಿ ಮಾಡಿ ಪೂರೈಸಿದ್ದೇವೆ. ಈ ಕಟ್ಟಡದ ನಿರ್ಮಾಣ 3 ತಿಂಗಳಲ್ಲಿ. ಆದ ಕಾರಣ ಇದಕ್ಕೆಲ್ಲ ಈ ಮನೋಜ್ ಅಂತ ಹೇಳುವವರು ಕ್ರಿಶ್ಚನ್ ಅವರು ಕೂಡ ಅಷ್ಟೇ. ಅವರು ಎಲ್ಲಿಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಯಾನವರಿಗೆ ಕ್ರಿಶ್ಚನ್ ದಯ ಮಾರಾಯ ಭಟ್ರು ಈತ ಮಲ್ಲ ಧರ್ಮ ಕಾರ್ಯ ಮಲ್ಪನಾಗ ನಿಕುಲು ಕುಲ್ಲಿರ ಬಲ್ಲಿ ಭಕ್ತರಿ ಕೆಲಸ ಮಲ್ಪಲೆ ಅಂತ ಹೇಳಿದ ಮನುಷ್ಯ ಅಂತ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಂಜನಾಡಿಯ ರಾಜೇಶ್ ಅಂತ ಹೇಳುವವರು ನನಗೆ ಆಚಾರ್ಯ ಕೆಲಸದಲ್ಲಿ, ವಿಶ್ವಕರ್ಮ ಕೆಲಸದಲ್ಲಿ, ಮರದ ಕೆಲಸದಲ್ಲಿ ನೀವು ಬಂದು ಕೂತುಕೊಂಡು ಸಂತೋಷ ಪಡುವಂಥದ್ದು ಈ ವ್ಯವಸ್ಥೆಯಲ್ಲಿ ಮರದ ಕೆಲಸ ಅಂಥದ ಚಂದ ರೀತಿಯ ಕೆಲಸವನ್ನು ಅವರು ಕೂಡ ನಮಗೆ ತಲಪಾಡಿ ದೇವಸ್ಥಾನದಲ್ಲೂ ಅವರು ಭಾರಿ ಸಾಧನೆ ಮಾಡಿದ್ದಾರೆ. ರಾಜೇಶ್ ಅಂತ ಹೇಳುವವರು ಅಂತೂ ನನಗೆ ಇದು ನಿಮ್ಮ ಕಲ್ಪನೆಯಲ್ಲಿ ಗಣೇಶ್ ಭಟ್ರು ಮಾಡಿದ್ದಂತ ಇರಬಹುದು, ಅದು ತಪ್ಪು ಕಲ್ಪನೆ ನಿಮ್ಮದು. ಯಾಕೆ ಅಂತ ಹೇಳಿದರೆ ಇದು ಈ ಸಂಪತ್ತು ಬಂಗಾರ ಭಟ್ರದ್ದಾಗಲಿ ಅಥವಾ ಗಣೇಶ್ ಭಟ್ರದ್ದಾಗಲಿ ಅಥವಾ ರಾಮನೋರಯ್ಯರಾಗಲಿ ಅಥವಾ ಕಿನ್ನುಗುತ್ತು ಪ್ರಭಾಕರ ಶೆಟ್ಟರ ಸಂಪತ್ತಲ್ಲ. ಅವರು ತಲಪಾಡಿ ದೇವರಿಗೆ ಕೊಟ್ಟ ಭಕ್ತಿಯ ಈ 3 ಜನರ ಭಕ್ತರ ಸಂಪತ್ತು ಈ ವ್ಯವಸ್ಥೆ ಇಲ್ಲಿ ಕೆಲಸ ಮಾಡಿದೆ. ಆದ್ದರಿಂದ ನಾವು ಯಾವತ್ತೂ ಎನ್ನ ಹಾಲು ಅಂತ ನಾವು ಹೇಳಲಿಲ್ಲ. ಇದು ತಲಪಾಡಿ ತಾಯಿಯ ಈ ವ್ಯವಸ್ಥೆ. ಇದನ್ನು ನಿಮ್ಮ ಮುಖಾಂತರವಾಗಿ ಮಂಗಳೂರು ಮಿರರ್ ಅಂತ ಹೇಳುವಂತಹ ಈ ನಮ್ಮ ಚಾನಲ್ನ ಮುಖಾಂತರವಾಗಿ ಇನ್ನಷ್ಟು ಜನಗಳಿಗೆ ನಿಮ್ಮ ಕೈ ಮುಗಿದ ನಾನು ಕೇಳುವುದಂತ ಹೇಳಿದರೆ, ಈ ವ್ಯವಸ್ಥೆ ನಮ್ಮನ್ನು ನೀವು ಹೊಗಳಬಾರ್ದು. ಹೊಗಳುವಂಥ ವ್ಯವಸ್ಥೆ ಅಲ್ಲ. ಸಾಧನೆ ಮಾಡಲಿಕ್ಕೆ ಹೊಗಳಿದರೆ ಆಗೋದಿಲ್ಲ. ನಾವು ಸಾಧನೆ ಮಾಡಿದರೆ ದೇವರ ಬಗ್ಗೆ ಇನ್ನಷ್ಟು ಧರ್ಮ ಕಾರ್ಯ ನಡೆಸಿದರೆ ದೇವರನ್ನು ನಾವು ಹೊಗಳಿದರೆ ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ನಿಮ್ಮ ಸಹಾಯವನ್ನು ಕೇಳುತ್ತಾ ಈ ವ್ಯವಸ್ಥೆ ಇನ್ನಷ್ಟು ಜನಗಳಿಗೆ ಉಪಯೋಗ ಆಗುವಂತೆ ನೀವು ಕೂಡ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ವಿನಮ್ರ ಪ್ರಾರ್ಥನೆ ನಿಮ್ಮ. ಈಗ ಈ ಹಾಲ್ ಎಷ್ಟು ಸಮಯ ಆಯ್ತು ಇದು ಅಂದರೆ ಓಪನ್ ಆಗಿ ಎಷ್ಟು ಸಮಯ ಆಯಿತು? ನಾವು 2023 ಜನವರಿ 23ನೇ ತಾರೀಕಿನಂದು ಈ 22 ತಾರೀಕಿನಂದು ನಾವು ಉದ್ಘಾಟನೆ ಮಾಡಿದ್ದೇವೆ. 2023 ಮರುದಿನ ಮದುವೆ ಮುಖಾಂತರವಾಗಿ ಕಾರ್ಯಕ್ರಮಗಳು ಉದ್ಘಾಟನೆ ವೈಭವ್ ಶೆಟ್ಟು ಅಂತ ಹೇಳುವಂತಹ ನಮ್ಮ ಪಂಚಾಯತ್ ಸದಸ್ಯರ ಮದುವೆ, ಈ ಹಾಲ್ನ ಪ್ರಾರಂಭದ ಮದುವೆ. ಇವತ್ತಿನವರೆಗೆ ತಿಂಗಳಿಗೊಂದು 4-5 ಮದುವೆ ಚಂದದಿಂದ ನಡೀತಾ ಉಂಟು.
ಅಂದರೆ ಇಷ್ಟೊಂದು ಸುಸಜ್ಜಿತವಾದಂಥ ಹಾಲನ್ನು ನೀವು ಅಂದರೆ ಈಗ ದೇವಸ್ಥಾನ ಇಷ್ಟೆಲ್ಲ ಖರ್ಚು ವೆಚ್ಚಗಳಿರ್ತದೆ, ಸುಮ್ಮನೆ ಅಲ್ಲ. ನೀವು 100ಕ್ಕಿಂತ ಹೆಚ್ಚಿನ ದನಗಳನ್ನು ಗೋ ಸೇವೆ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಬೇಕಾದಂತಹ ಖರ್ಚು ವೆಚ್ಚಗಳು ಬೇಕಾದಷ್ಟಿದೆ, ಅದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ನೀವು ಅದನ್ನು ವ್ಯಾವಹಾರಿಕವಾಗಿ ಮಾಡ್ತೀರಾ ಅಂತ ಹೇಳಿದಾಗ ಅಲ್ಲಿ ಬರುವಂಥ ಹಣದ ವೆಚ್ಚಗಳು ಅದೆಲ್ಲ ಏನೋ ಮ್ಯಾನೇಜ್ ಆಗ್ಬೋದು. ಆದರೆ ನೀವು ಹಾಲನ್ನು ಧರ್ಮಕ್ಕೆ ಕೊಡ್ತೀರಾ, ಆ ಕಡೆ ಗೋಸೇವೆಯನ್ನೂ ಮಾಡ್ತೀರಾ. ಸೊ ಹೇಗೆ ಇದನ್ನು ಹೇಗೆ ನಿಮಗೆ ಅದರ ಉತ್ಪತ್ತಿಯ ದಾರಿ ಏನು ಅಂತ ಹೇಳುವಂಥದ್ದು? ಅದು ನಿಮಗೆ ನೀವೇ ಯೋಚನೆ ಮಾಡಬೇಕು. ಈಗ ನಿಮ್ಮ ಎದುರಲ್ಲೇ ಒಬ್ಬರು ಬಂದು ನನಗೆ ದಕ್ಷಿಣ ಕೊಟ್ಟು ಹೋದ್ರು, ಯಾವುದೇ ಭಟ್ರು ಎಷ್ಟಾಗ್ತದೆ ಕೇಳಲಿಲ್ಲ ಅವರು, ನಿಮ್ಮ ಎದುರಲ್ಲಿ ಇಲ್ಲ ಕೊಟ್ಟು ಹೋದರು. ನಮ್ಮ ಹಿರಿಯರ ಕಾಲದಿಂದಲೂ ನಾವು ಕೊಟ್ಟ ದಕ್ಷಿಣೆಯನ್ನು ತೆಕ್ಕೊಂಡು ಮಾಡಿಕೊಂಡು ಬಂದವರು. ನಾವು ಈ ನಮ್ಮ 3 ಗ್ರಾಮದವರ ವೈಶಿಷ್ಟ್ಯತೆ ಅದೇ. ಯಾಕೆಂತ ನಾವು ಇಷ್ಟು ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೊಟ್ಟ ದಕ್ಷಿಣೆಯನ್ನು ತೆಕ್ಕೊಂಡು ಬಂದು ಈ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ನಾವು ಯಾವುದೇ ವ್ಯವಹಾರವನ್ನು ಈ 3 ಗ್ರಾಮದ ಭಕ್ತರು ನಮ್ಮಲ್ಲಿ ಮಾಡಲಿಲ್ಲ. ಅದರ ಜೊತೆಗೆ ನಮ್ಮ ಈ ಗ್ರಾಮದ ಗುತ್ತುಬಾರಿಕೆಯವರು, ನಾನಾಗ ಮರೆತು ಬಿಟ್ಟಿದ್ದೆ, ಗುತ್ತುಬಾರಿಕೆಯವರು ಯಾವುದೇ ಮಂಗಲ ಕೆಲಸ ಆಗಲಿ, ಯಾವುದೇ ಕರ್ತವ್ಯ ಅವರ ಮನೆಯಲ್ಲಿ ಆಗಲಿ ನಮ್ಮನ್ನು ಇಟ್ಟುಕೊಂಡು ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೊಂದು, ನೀವು ಹೇಗೆ ಸಂಪಾದನೆ, ನನಗೆ ಯಾವುದೇ ವಿಚಾರದಲ್ಲಿ ನಮಗೆ ಊರಲ್ಲಿ ಹೋಗಲಿ ಅಥವಾ ದೇವಸ್ಥಾನದ ಸಿಕ್ಕಿದ ಆ ಸಂಪತ್ತನ್ನು ನಾನು ವೈಯಕ್ತಿಕ ಕೆಲಸಕ್ಕೆ ನಾನೊಂದು 10% ಮಾತ್ರ ಉಪಯೋಗ ಮಾಡ್ತೇನೆ. ಉಳಿದದನ್ನೆಲ್ಲ ನನ್ನ ಒಂದು ಸಂಕಲ್ಪ ಇತ್ತು. ನನ್ನ ತಂದೆ ಹತ್ರ ಹೇಳ್ತಾ ಇದ್ದೆ, ನನಗೆ ಸಂಪಾದನೆಯಲ್ಲೆಲ್ಲ ತಲಪಾಡಿ ದೇವರಿಗೆ ಹಾಕಬೇಕಪ್ಪ ಅಂತ ಉದ್ದೇಶ ಉಂಟು. ಯೋಚನೆ ಮಾಡಿ ಮುಂದುವರಿಸುವ ಮಗ. ಯಾಕಂತ ಹೇಳಿದ್ರೆ ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ನನಗೆ ದೇವರು ಒಂದು ಮಗನನ್ನು ಕೊಟ್ಟಿದ್ದಾರೆ. ಆ ಒಂದು ಮಗನನ್ನು ಸಾಕಲಿಕ್ಕೆ ಎಷ್ಟು ಸಂಪಾದನೆ ಬೇಕು ಅಷ್ಟೇ ಸಾಕು. ಆ ಉಳಿದ ಸಂಪತ್ತನ್ನೆಲ್ಲ ತಲಪಾಡಿ ದೇವರಿಗೆ ವಿನಿಯೋಗಿಸುವ ಅಂತ ಒಂದು ಉದ್ದೇಶ. ಇನ್ನು ನಿಮ್ಮ ಮನಸ್ಸಿಗೆ ಕಾಣಬಹುದು, ಏನೋ ಭಟ್ರು ತುಂಬ ದುಡ್ಡಿದ್ದುಕೊಂಡು ಈ ವ್ಯವಹಾರ ಮಾಡಿದ್ದಾರೆ ಅಂತ. ಇಲ್ಲ, ಇನ್ನು ತುಂಬ ಈ ವ್ಯವಹಾರಕ್ಕೆ ನಾವು ಸರ್ಕಾರದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಹಣವನ್ನು ಅಥವಾ ನಮಗೆ ಆತ್ಮೀಯರು ನಮಗೆ ಹಣದ ರೂಪದಲ್ಲಿ ಸಹಕಾರ ಮಾಡಿದ್ದಾರೆ. ಅವರ ಋಣವು ಕೂಡ ಉಂಟು ಈ ವ್ಯವಸ್ಥೆಯಲ್ಲಿ. ಅವರನ್ನು ಆದಷ್ಟು ಆ ಋಣಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂತೂ ಯಾವುದೇ ಈ ವ್ಯವಹಾರದಲ್ಲಿ ದೊಡ್ಡ ಒಂದು ಧ್ಯಾನ ಮಂದಿರ ಮಾಡಿ ಅದರಲ್ಲಿ ಕ್ಯಾಟ್ರಿಂಗ್ ಮಾಡಿ ತುಂಬ ಹಣ ಮಾಡುವಂಥ ಉದ್ದೇಶ ನಮಗಿಲ್ಲ. ಆದರೆ ನಿಮ್ಮಂತಹವರ ಈ ಗ್ರಾಮದ ಜನರ ಅನುಗ್ರಹ ಸಹಕಾರದಿಂದ ಇಂಥ ಧರ್ಮ ಕಾರ್ಯಗಳು ನಡೆಸಬೇಕು ಅಂತ ತುಂಬ ಅಪೇಕ್ಷೆ ಇದೆ. ಸಂಪತ್ತನ್ನು ನಿಮ್ಮಲ್ಲಿ ನಾವು ಅಪೇಕ್ಷೆ ಪಡುವುದಿಲ್ಲ, ದೇವರಲ್ಲಿ ಅಪೇಕ್ಷೆ ಪಡ್ತೇವೆ. ಯಾವ ಸಂಪತ್ತು ಅಂತ ಹೇಳಿದರೆ, ಒಂದು ಆರೋಗ್ಯ ಸಂಪತ್ತು, ಮತ್ತೊಂದು ನಮ್ಮ ತಂದೆಯವರು ಸಾಧನೆ ಮಾಡಿದಂಥ ಪ್ರೀತಿಯ ಸಂಪತ್ತು. ಹಣ ಇವತ್ತು ಬರ್ಬೋದು, ನಾಳೆ ಕ್ಷಣಿಕ, ನಾಳೆ ಹೋಗ್ಬೋದು. ಆದರೆ ನಮ್ಮ ತಂದೆಯವರು ಈ 3 ಗ್ರಾಮದವರನ್ನು ಗುತ್ತುಬಾರಿಕೆಯವರನ್ನು ಹಿಡ್ಕೊಂಡು ಮಾಡಿದಂತಹ ಒಂದು ಆ ಪ್ರೀತಿಯ ಸಂಪತ್ತು, ಅದು ನನ್ನ ಮಕ್ಕಳ ಕಾಲಕ್ಕೆ ಅದು ಯಾವತ್ತೂ ನಷ್ಟ ಆಗಲಿಕ್ಕಿಲ್ಲ. ಈಗ ಇದು ಹಾಲ್ ಮಾಡಬೇಕಾದ್ರೆ ಒಂದು ಖರ್ಚು ವೆಚ್ಚ ಅಂತ ಇರ್ತದೆ. ಇದರ ಖರ್ಚು ವೆಚ್ಚ ಎಷ್ಟಾಗಿದೆ? ಮತ್ತು ಈಗ ನೀವು ಹೇಳಿದ್ರಿ ಪೇಜಾವರ ಸ್ವಾಮೀಜಿಗಳ ಬಗ್ಗೆ ಎಲ್ಲ ಹೇಳಿದರೆ, ಸೊ ಯಾರಾದರೂ ಇದರ ಮುಂಚೆ ಇದು ಧರ್ಮಕ್ಕೆ ಕೊಡೋದು ಅಂತ ಹೇಳುವಾಗ ಎಂಥವ್ರು ಸಾಮಾನ್ಯದವರಿಗಂತೂ ಆಗುವಂಥ ವಿಚಾರ ಅಲ್ಲ. ಸೊ ಅದರ ಬಗ್ಗೆ ಜನರ ಅಭಿಪ್ರಾಯ ಹೇಗೆ ಬಂತು ಅಂತ? ಈ ವ್ಯವಸ್ಥೆಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ನಮ್ಮ ದೇವಸ್ಥಾನಕ್ಕೆ ನಮ್ಮ ಒಂದು ಮನೆಯ ಕಾರ್ಯಕ್ರಮಕ್ಕೆ ಬಂದಾಗ ನಮಗೆ ಮನೆಯ ಗೋಶಾಲೆಯಲ್ಲಿ ಗೋಪೂಜೆಗೆ ಮಾಡಲಿಕ್ಕೆ ಬಂದಿದ್ದರು. ಅದೇ ಸಂದರ್ಭದಲ್ಲಿ ಅವರು ಈ ವ್ಯವಸ್ಥೆಗೆ ಬರಬೇಕು ಅಂತ ಅದು ಅರ್ಧ ಕೆಲಸದಲ್ಲಿ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ವ್ಯವಸ್ಥೆಯನ್ನು ನೋಡಿ, ನಾವು ಉಚಿತವಾಗಿ ನೀಡ್ತೇವೆ, ಈ ವ್ಯವಸ್ಥೆಯನ್ನು ತಲಪಾಡಿ ತಾಯಿಗೆ ಅರ್ಪಣೆ ಮಾಡ್ತೇವೆ ಅಂತ ಹೇಳುವಾಗ ಅವರು ಆಶ್ಚರ್ಯದ 2 ಕೈ ಮೇಲೆ ಎತ್ತಿ ನಾವು ಭೂತನ ಭವಿಷ್ಯದಿ ಭಾರಿ ದೊಡ್ಡ ಕೆಲಸ ಮಾಡಿದ್ರಿ ಅಂತ ಹೆಮ್ಮೆ ಪಟ್ಟರು. ಆಗ ಅದರ ಜೊತೆಯಲ್ಲಿ ಇವತ್ತು ನಮ್ಮ ವಜ್ರದೇಯಿ ಮಠದ ಸ್ವಾಮಿಗಳು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರ ಹತ್ತಿರ ಹೋದಾಗ, ತಲಪಾಡಿಯಲ್ಲಿ ಒಂದು ಹಾಲ್ ಆಗಿದಂತೆ, ನಾವು ನಿನ್ನೆ ಸಾಮಾಜಿಕ ತಾಣದಲ್ಲಿ ನೋಡಿದೆವು, ಫ್ರೀಯಾಗಿ ಕೊಡ್ತಾರಂತೆ, ಇದು ಸತ್ಯವಾ ಅಂತ ನಮ್ಮ ಆಡಳಿತ ಮಂಡಳಿಯಲ್ಲಿ ವಿಚಾರ ಮಾಡಿದ್ರಂತೆ. ಅವರಿಗೂ ಈ ವಿಚಾರವನ್ನೆಲ್ಲ ಕೇಳಿ, ನಮ್ಮ ದೇವಸ್ಥಾನದ ವಿಚಾರ, ಈ ವ್ಯವಸ್ಥೆಯನ್ನೆಲ್ಲ ಕೇಳಿ ತುಂಬ ಆಶ್ಚರ್ಯಪಟ್ಟರಂತೆ. ಅಂತೆ ತುಂಬ ಜನ ನಿನ್ನೆ ನನಗೆ ಈ ಸಾಮಾಜಿಕ ತಾಣದಲ್ಲಿ ನೋಡಿಕೊಂಡು, ನಾವು ಸಾಮಾಜಿಕ ತಾಣ ನೋಡಿದೆವು, ಇದು ಸತ್ಯವಾ, ಫ್ರೀಯಾಗಿ ಕೊಡ್ತೀರಾ ನೀವು ಅಂಥೇಳಿ, ಅದೇ ರೀತಿಯಾಗಿ ನೀವು ಕೂಡ ಅದೇ ರೀತಿಯಾಗಿ ನಮ್ಮನ್ನು ಸಂಪರ್ಕಿಸಿದ್ರಿ. ಅದು ಈ ವ್ಯವಸ್ಥೆಗೆ ನಾವು ಹೆಮ್ಮೆ ಪಡಲಿಕ್ಕೆ ಅಥವಾ ನಾವು ಇದನ್ನು ದೊಡ್ಡ ವಿಚಾರ ಮಾಡಲಿಕ್ಕೆ ಏನಿಲ್ಲ. ತಲಪಾಡಿ ದೇವರ ಸಂಪತ್ತು, ತಲಪಾಡಿ ದೇವರ ಕಾರಣ, ಇನ್ನು ಈ ವ್ಯವಸ್ಥೆ ತಲಪಾಡಿ ದೇವರಿಗೆ ಹೋಗಬೇಕು, ಇದೇ ಉದ್ದೇಶ. ಮತ್ತೊಂದು ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ನೀವು ಕೇಳಿದರೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನನ್ನ ಹತ್ರ ಇದ್ದದ್ದು
ನೀವು ಕೇಳಿದ್ರೆ ಆಶ್ಚರ್ಯ ಆದಿತ್ತು. ನಾನು ಪ್ರಾರಂಭ ಹಂತದಲ್ಲಿ ನಮ್ಮ ಆಡಳಿತೆಯವರು ನನ್ನ ಹತ್ರ ಈ ವಿಚಾರವನ್ನು ಹೇಳುವಾಗ ನನ್ನ ಕೈಯಲ್ಲಿ ಇದ್ದದ್ದು 50,000 ರೂಪಾಯಿ. ಅದು ತಲಪಾಡಿ ದೇವರ ಮಹಿಮೆಯಿಂದ ಆಗಿದ ಹೊರತು ಈ ವ್ಯವಸ್ಥೆ ಅಲ್ಲ. ಯಾಕೆಂತ ಹೇಳಿದ್ರೆ ಈ ನಿಮ್ಮ ಎದುರು ಕಾಣುವಂತಹ ಈ ಕಂಬಗಳು ಎಲ್ಲವೂ ಮರದಿಂದ ಕಿತ್ತಿದ್ದು. ಇದು 350 ವರ್ಷಕ್ಕೆ ಮುಂಚಿತವಾಗಿ ಭೈರವರಸರ ಕಾಲದಲ್ಲಿ ಕಾರ್ಕಳದಲ್ಲಿ ನಿರ್ಮಾಣದಂತಹ ಮಠ, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಜೈನ ಮಠ. ಆ ವ್ಯವಸ್ಥೆಯ ಮರವನ್ನು ನಮಗೆ ದೇವರೇ ಒದಗಿಸಿದ್ದಾರೆ. ಯಾಕೆಂತ ಹೇಳಿದರೆ ನಮ್ಮ ಕಾವಂದರಾದಂಥ ವೀರೇಂದ್ರ ಹೆಗ್ಡೆಯವರು ಆ ವ್ಯವಸ್ಥೆಗಳೆಲ್ಲ ನನಗೆ ಬೇಕು ಅಂತ ಹೇಳಿ ಅದನ್ನು ತೆಗೆದಿಟ್ಟಿದ್ದರು. ನನಗೆ ನಾವು ಮುಂಚಿತವಾಗಿ ಆ ವ್ಯವಹಾರವನ್ನು ಅವರ ಹತ್ರ ಮಾತಾಡಿಸಿದ್ದೆವು, ನಮಗೆ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದರು. ಅದರ ನಂತರದಲ್ಲಿ ನಾವು ಹೋಗುವಾಗ ನಾನು ಬದರಿ ಯಾತ್ರೆಯಲ್ಲಿದ್ದೆ. ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು, ಕಾವಂದರು ಬೇಕು ಅಂತ ಹೇಳಿದ್ದಾರೆ ಅಂತ. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ತಲಪಾಡಿ ದೇವರಿಗೆ ಬೇಕಾದರೆ ಅವರು ತರ್ತಾರೆ ಅಂತ ಹೇಳಿ ನಾನು ಬಿಟ್ಟು ಬಂದಿದ್ದೆ. ಅದೇ ರೀತಿಯಾಗಿ ನಾವೆಲ್ಲ ಈ ವ್ಯವಸ್ಥೆಗಿನ್ನು ಕಲ್ಲಿನ ಕಂಬ ನಿಲ್ಲಿಸುವುದು ಅಂತ ಹೇಳಿ ಫೌಂಡೇಶನ್ ಎಲ್ಲ ಆದಾಗ ವೀರೇಂದ್ರ ಹೆಗ್ಡೆ ಅವರ ಫೋನ್ ಬಂತು, ಅದು ಮರ ನೀವು ತೆಕ್ಕೊಳ್ಳಿ, ನೀವು ಉಪಯೋಗ ಮಾಡಿ ಅಂತ. ಅಷ್ಟು ದೊಡ್ಡ ಕಾರಣಿಕದ ನಮ್ಮ ತಾಯಿ. ಆದ ಕಾರಣ ನಮ್ಮ ಇಲ್ಲಿ ಹಣ ನಡೆಯಲಿಲ್ಲ, ಊರಿನವರ ಭಕ್ತಿ ಕೆಲಸ ಮಾಡಿ, ಸದುದ್ದೇಶ ಅಥವಾ ಊರಿನವರ ಭಕ್ತಿ ಕೆಲಸ ಮಾಡಿದೆ. ಅದಕ್ಕೆ ಯಾವತ್ತು ನಾವು ಕೃತಾರ್ಥರಾಗ್ತೇವೆ ಅಂತ ಹೇಳಿ ನಿಮ್ಮಲ್ಲಿ ಹೇಳುವಂಥದ್ದು ಅಲ್ಲ. ಸಾಮಾನ್ಯವಾಗಿ ಈಗ ನೀವೇ ಹೇಳಿದಾಗೆ ಜೀವನದಲ್ಲಿ ಈಗ ಪ್ರತಿಯೊಂದು ವ್ಯಾವಹಾರಿಕವಾಗಿ ಹೋಗಿದೆ. ಒಂದು ಹಂತಕ್ಕೆ ಹೋದರೆ ಜೀವನವೇ ವ್ಯವಹಾರ ಅಂತ ಹೇಳೋ ಮಟ್ಟಕ್ಕೆ. ಅಂಥದ್ರಲ್ಲಿ ಸಮಾಜದಲ್ಲಿ ಎಲ್ಲ ಕಡೆ ಅಲ್ಲಲ್ಲಿ ಹಾಲ್ಗಳನ್ನು ಕಟ್ಟಿಸ್ತಾರೆ, ಎಲ್ಲ ಸಮಾಜದವರು ಹಾಲ್ಗಳನ್ನು ಕಟ್ಟಿಸ್ತಾರೆ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಬಾಡಿಗೆ ಕೊಡುವಂಥದ್ದು. ನಿಮಗೆ ಹಾಲ್ ಕಟ್ಟಿಸಬೇಕು, ಅದರ ಜೊತೆಗೆ ಉಚಿತವಾಗಿ ಕೊಡುವಂಥ ಯೋಚನೆ ಹೇಗೆ ಬಂತು ಅಂತ ಹೇಳುವಂಥದ್ದೇ ಆಶ್ಚರ್ಯ. ಇದು ಅದು ನನ್ನ ಯೋಚನೆ. ತಲಪಾಡಿ ದೇವಸ್ಥಾನದಲ್ಲಿಯೇ ಎಲ್ಲವನ್ನು ಉಚಿತವಾಗಿ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇತ್ತು. ಆದರೆ 3 ವರ್ಷಕ್ಕೊಂದ್ಸಲ ಆಡಳಿತ ಮಂಡಳಿ ವ್ಯವಸ್ಥೆ ಪರಿವರ್ತನೆ ಆಗ್ತದೆ. ಮತ್ತೊಂದು ಅಂತ ಹೇಳಿದರೆ ನಾವು ನಿತ್ಯವೂ ಸಾಧಾರಣವಾಗಿ ಒಂದು 15 ನಿತ್ಯ ಪರಿಚಾರಕ ವರ್ಗ ಇದೆ. ಅಲ್ಲಿ ಎಲ್ಲವನ್ನು ವ್ಯವಹಾರವಾಗಿ ಇದು ಉಚಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಆ ದೇವಸ್ಥಾನದ ಪರಿಚಾರಕ ವರ್ಗಕ್ಕೆ ವಿಲಯ ಕೊಡಬೇಕು. ನಿತ್ಯ ಅನ್ನದಾನ ಇದೆ, ಶುಕ್ರವಾರ ವಿಶೇಷ ಅನ್ನದಾನ ಇದೆ, ಶುಕ್ರವಾರ ರಾತ್ರಿ ಅನ್ನದಾನ ಇದೆ. ಈ ವ್ಯವಸ್ಥೆಗಳಿಗೆ ತೊಂದರೆ ಆಗದಂತೆ ನಡೆಸುವುದಿದ್ದರೆ ಉಚಿತವಾಗಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನಮ್ಮ ಆಗ ಹೇಳಿದ ಹಾಗೆ ಮುಂಚಿನ ಆಡಳಿತವಾದಂತಹ ರಾಮಮೋಹನರಾಯರು ನೀವು ಹಾಲ್ ನಿರ್ಮಾಣ ಮಾಡಿ ಜನಗಳಿಗೆ ಉಚಿತವಾಗಿ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟರು. ಅವರು ನನಗೆ ಅದು ಹಾಗೆ ಹೇಳಿದ ಹಾಗೆ ಇದು ಒಬ್ಬನ ಸಾಧನೆ ಅಲ್ಲ, ಇವರು ವಿಶೇಷ ನನಗೆ ಎಲ್ಲ ವಿಚಾರದಲ್ಲೂ ಸಹಕಾರ ಕೊಟ್ಟು ಇದಕ್ಕೆ ವ್ಯವಸ್ಥೆಗೆ ಕೊರತಾಗದಂತೆ ಅವರು ನೋಡಿಕೊಂಡು ಬಂದಿದ್ದಾರೆ. ಇನ್ನು ನಾನು ಹಾಗೆ ಹೇಳಿದಾಗೆ ಪ್ರಭಾಕರ್ ಶೆಟ್ಟರು ಅವರು ನನಗೆ ದಿನ ಫೋನ್ ಮಾಡ್ತಾರೆ, ಬಟ್ರೆ ದಾಲ ಇದಕ್ಕೆ ಕಷ್ಟ ಅಂಡ ನೂದು ಪೆತ್ತುಂಡು, ಹಾಲ್ದ ನಂಗೆ ಮಸ್ತ್ ಸಾಲ ಉಂಡು. ಒಂದು ತಂದೆ ತಾಯಿಯವರ ಹೇಗೆ ಕೇಳ್ತಾರ ಇವರಿಬ್ಬರು ನಿತ್ಯವೂ ನನ್ನ ಹತ್ರ ಫೋನ್ ಆಯಿಸಿ ಯಾವುದು ಕೊರತೆ ಆದರೆ ಹೇಳಿ, ನೀವು ಚಿಂತೆ ಮಾಡಬೇಡಿ ಅಂತ ತಲಪಾಡಿ ದೇವರ ಒಂದು ಅನುಗ್ರಹ ಆಶೀರ್ವಾದ ಅಂತ ಜನಗಳ ಪ್ರೀತಿ ಸಿಕ್ಕಿದೆ ನಮಗೆ. ಆದ ಕಾರಣ ಈ ಉಚಿತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇನ್ನೂ ಒಂದು ಉದ್ದೇಶ ಅಂತ ಹೇಳಿದ್ರೆ, ಈ ವ್ಯವಸ್ಥೆಯನ್ನು ತಲಪಾಡಿ ದೇವರಿಗೆ ಅರ್ಪಣೆ ಮಾಡಿದ ನಂತರವೂ ಕೂಡ ನಾವು ಅದಕ್ಕೆ ವೀಲ್ ಮಾಡ್ತೇವೆ. ಏನಂತ ಹೇಳಿದ್ರೆ ನಾವು ಕೊಡುವಷ್ಟರವರೆಗೆ ತಲಪಾಡಿ ತಾಯಿಗೆ ಅರ್ಪಣೆ ಮಾಡುವಷ್ಟರವರೆಗೆ ಈ ಉಚಿತ ಸೇವೆ ಅಲ್ಲ. ಇದು ತಲಪಾಡಿ ದೇವರ ವ್ಯವಸ್ಥೆಯಿಂದ ಸೂರ್ಯಚಂದ್ರರಿರುವಷ್ಟರವರೆಗೆ ಈ ವ್ಯವಸ್ಥೆ ಉಚಿತವಾಗಿ ನಡೀಬೇಕು ಅಂತ ನಮ್ಮ ಫಲಾಪೇಕ್ಷೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯ ಫಲವನ್ನು ಜನಗಳು ಪಡ್ಕೊಂಡಿದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವು ಹಸಿರು ಕಾಣಿಕೆ, ಹೊರೆ ಕಾಣಿಕೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ವಿ. ಆ ಸಂದರ್ಭದಲ್ಲಿ ಪರವಿರೋಧ ಚರ್ಚೆಗಳಿತ್ತು, ಮಾಡಬೇಕು ಮಾಡಬಾರ್ದು ಅಂತ. ಆ ಸಂದರ್ಭದಲ್ಲಿ ಆ ವಿಚಾರವನ್ನು ನಾವು ಊರಿನವರ ಸಮ್ಮುಖದಲ್ಲಿ ದೊಡ್ಡ ನಿರ್ಧಾರ ಮಾಡಿಕೊಂಡು ಹಸಿರು ಕಾಣಿಕೆ ಮಾಡಿಕೊಂಡು ಜಾತ್ರೆಯ ಸಂದರ್ಭದಲ್ಲಿ ಮಧ್ಯಾಹ್ನ ಮಾತ್ರ ಅನ್ನದಾನ ಇತ್ತು. ಈ ವ್ಯವಸ್ಥೆಯನ್ನು ರಾತ್ರಿಗೂ ಪರಿವರ್ತಿಸಿ ಆ ಬಂದಂತಹ ವ್ಯವಸ್ಥೆಯಿಂದ ತಲಪಾಡಿ ದೇವರ ಸಂಪತ್ತಿನಿಂದ ಬಂದ ಭಕ್ತರಿಗೆಲ್ಲರಿಗೂ ಮಧ್ಯಾಹ್ನ ರಾತ್ರಿ ಅನ್ನದಾನ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು 7 ದಿನದಲ್ಲಿ 2022 ತನಕ ಜಾತ್ರೆಯವರ ತನಕ ನಾವು ಹೆಚ್ಚು ಅಂತ ಹೇಳಿದ್ರೆ ಇಡೀ ಜಾತ್ರೆಯಲ್ಲಿ ಒಂದು 10,000 ಜನಕ್ಕೆ ಒಂದು 8ರಿಂದ 10,000 ಜನಕ್ಕೆ ಊಟದ ವ್ಯವಸ್ಥೆ ನಡೀತಾ ಇತ್ತು. ನಾನು ಹಣ ಉಂಟು ಅಥವಾ ವ್ಯವಹಾರಕ್ಕೋಸ್ಕರ ಇನ್ನು ರಸ್ತೆ ಬದಿಯಲ್ಲಿ ಇಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಹಣ ಮಾತ್ರ ಸಂಪಾದನೆ ಆಗ್ತಿತ್ತು, ಪುಣ್ಯ ಸಂಪಾದನೆ ಆಗ್ತಿರ್ಲಿಲ್ಲ. ಆ ಒಂದು 24,000 ಜನ
ಈ ಮಂದಿರದಲ್ಲಿ ಊಟ ಮಾಡಿ ಹೋಗಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ನಾವು ಕೃತಾರ್ಥರು ಇನ್ನೊಬ್ಬರಿಲ್ಲ. ಪುಣ್ಯದ ಕೆಲಸವನ್ನು ದೇವರಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಊರವರ ಸಹಕಾರ ಹೇಗಿದೆ? ಊರವರದ್ದು ಎಷ್ಟು ಅಂತ ಹೇಳಿದ್ರೆ ನಿತ್ಯವೂ ಎಂಥ ಕಾರ್ಯಕ್ರಮ ಆಗೋದಿದ್ರು ಬಟ್ರೆ ಹಾಲ್ಡೆ, ಇವತ್ತು ಸರ್ಪ ಸಂಸ್ಕಾರ ಇತ್ತು ಬಟ್ರೆ ಹಾಲ್ಡೆ ಮಲ್ಪಗ ಅಂತ ಸಹಕಾರವನ್ನು ಅದೇ ರೀತಿ ನಮ್ಮ ಯೋಚನೆ ಇದು ನಮ್ಮ ಅಲ್ಲ, ಮಂದಿರ ಅಲ್ಲ, ಇದು ತಲಪಾಡಿ ದೇವರು ಈ 3 ಗ್ರಾಮದವರ ಹತ್ರ ಮಾಡಿಸಿದಂತಹ ಈ ನಿರ್ಮಾಣ ಇದು ಸಾರ್ಥಕ ಆಗಿದೆ, ತೃಪ್ತಿ ಉಂಟು. ಅದೇ ಅಂದರೆ ಈಗ ಈ ಥರದ್ದು ಕೆಲಸಗಳನ್ನು ಮಾಡುವಾಗ ಅಂದರೆ ಈ ಥರ ಈಗ ನೀವು ಹೇಳಿದ್ರಿ ನಿಮಗೆ ಈ ಪ್ರಚಾರ ಬೇಕಾಗಿಲ್ಲ ಅಂದರೆ ವೀಕ್ಷಕರ ಮುಖ್ಯವಾಗಿ ನಾನು ಹೇಳುವಂಥದ್ದು, ನಾವು ಫೋನ್ ಮಾಡಿದಾಗ ನೀವು ಹೇಳಿದ್ರಿ ಇದು ಯಾವುದೇ ರೀತಿ ಪ್ರಚಾರ ಬೇಕಾಗಿಲ್ಲ, ಇದು ಹಾಗೆ ಊರಿನವರ ಮುಖಾಂತರ ಹೋಗಲಿ ತೊಂದರೆ ಇಲ್ಲ ಅಂತ ಹೇಳೋ ರೀತಿ. ಆದರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಈಗ ನೀವು ಈ ಥರದೊಂದು ಇನಿಷಿಯೇಟಿವ್ ತೊಗೊಂಡು ಹೋಗಿರೋದ್ರಿಂದ ಒಂದಷ್ಟು ಜನರಿಗೆ ಹೇಳಿದರೆ 4-5 ಮದುವೆಗಳು ಅಂದರೆ ಆ ಮದುವೆಗಳಿಗೂ ಅದು ಆ ಥರ ಆಗುವಂಥದ್ದು ಇನ್ನೊಂದಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಲಿ, ಇನ್ನೊಂದಷ್ಟು ಜನ ಮುಂದೆ ಬಂದು ಈ ಥರದ ಕಾರ್ಯಕ್ರಮಗಳನ್ನು ಮಾಡಲಿ, ಇದರಿಂದ ಬಡವರಿಗೆ ಒಂದಷ್ಟು ಒಳ್ಳೆಯ ಕೆಲಸಗಳಾಗಲಿಕ್ಕೆ ಆಗಲಿ, ಅವರ ಜೀವನದಲ್ಲಿ ಏನೋ ಒಂದು ಮದುವೆ ಮಾಡೋದು ಅಂತ ಹೇಳಿದರೆ ಇವತ್ತಿನ ವಿಚಾರದಲ್ಲಿ ಸಣ್ಣ ವಿಚಾರವೇ ಅಲ್ಲ, ಹಾಲಿಗೆ ಲಕ್ಷಗಟ್ಟಲೆ ದುಡಿಮೆ ಹೋಗ್ತದೆ. ಅಂಥದ್ರಲ್ಲಿ ಇಂಥ ಒಂದು ಕೆಲಸ ಮಾಡೋದ್ರಿಂದ ಒಂದಷ್ಟು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳುವ ಉದ್ದೇಶ ನಮ್ಮದು ಇತ್ತು. ನಿಮ್ಮ ಹತ್ರ ಇನ್ನೊಂದಿದೆ, ನಿಮಗೆ ಗೃಹ ಪ್ರವೇಶಗಳು ಯಾರಿಗಾದರೂ ಕಷ್ಟದಲ್ಲಿರ್ತಾರೆ, ಅವರಿಗೆ ಗೃಹ ಪ್ರವೇಶ ಆಗಬೇಕಿದ್ದರೆ ನಾವು ಮುಂಚಿನ ದಿನ ಹೋಗಿ ಸುದರ್ಶನ ಹೋಮ ಮಾಡಿಕೊಂಡು ಗಣಹೋಮವನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ನಮ್ಮಿಂದ ಆದ ಸಹಕಾರ ಅವರಿಗೆ ಮಾಡಿಸಿ ಅದು ಮಾಡಿಕೊಡ್ತೇವೆ ನಾವು. ಇಲ್ಲಿ ಮಾತ್ರ ಅಂತಲ್ಲ, ಅಥವಾ ಇನ್ನೊಬ್ಬ ಕಷ್ಟದಲ್ಲಿದ್ದಾನೆ ಅವನಿಗೆ ಸಂಧಿಶಾಂತಿಗಳಾಗಬೇಕು ಅಂತಿದ್ದರೆ ಅವರು ನಮ್ಮ ಹತ್ತಿರ ಬಂದರೆ ಅದನ್ನು ನಾವು ತಲಪಾಡಿ ದೇವರಿಗೆ ಪ್ರೀತಿ ಆಗುವಂತೆ, ಶಾಸ್ತ್ರಕ್ಕೆ ಧಕ್ಕೆ ಆಗದಂತೆ ನಾವು ನಡೆಸಿಕೊಡ್ತೇವೆ. ಇನ್ನು ಈ ಸರ್ಪ ಸಂಸ್ಕಾರಗಳು ನಾನು ಹಾಗೆ ಹೇಳಿದೆ, ರಸ್ತೆಯಲ್ಲಿ ಸಿಕ್ಕಿದ್ದು ಇಂಥವುಗಳನ್ನು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರತ್ತ ಹೇಳೋದುಂಟುಂಟು, ದಯವಿಟ್ಟು ಆ ಸರ್ಪನನ್ನು ನೀವು ಮಾರ್ಗದಲ್ಲಿ ಇಟ್ಟುಕೊಂಡು ಅಲ್ಲಿ ಅದಕ್ಕೆ ಹಣ ತೆಕೊಂಡು ನಮ್ಮ ಹತ್ತಿರ ಬಂದು ಅದನ್ನು ವ್ಯವಹಾರ ಮಾಡಿಸಬಾರ್ದು ಅಂತ ಹೇಳುವಂಥದ್ದು, ಅದು ಫಲಾಪೇಕ್ಷೆ ಇದೆ. ಅದನ್ನು ನಾವು ಇವತ್ತಿನವರೆಗೆ ಆ ಒಂದು ದೇವರಿಗೆ ಪ್ರೀತಿ ಆಗಬೇಕು ಅಂತ ಹೇಳಿ ಉದ್ದೇಶ ಇಟ್ಟುಕೊಂಡು ಮಾಡಿ ಬಂದಿದ್ದೇವೆ. ಇದು ನಿಮಗೆ ಅಂದರೆ ಮೊದಲೇ ಬುಕ್ಕಿಂಗ್ ಆಗುವಂಥವರಿಗೆ ಅಥವಾ ಇದರಲ್ಲಿ ನೀವು ಬಡವರಿಗೆ ಆ ಥರ ಏನಾದರೂ ಕ್ರೈಟೀರಿಯಾಗಳಿದಾವ? ಇಲ್ಲ, ನಮ್ಮ ಯಾವುದೇ ಜನಗಳಿಗೂ ಇದರಲ್ಲಿ ಬಾಡಿಗೆ ರಹಿತವಾಗಿ ಕೊಡ್ತೇವೆ. ಇನ್ನು ನೀವು ಬಡಬಗ್ಗರಿಗೆ ಬೇಕು ಅಂತ ಆದರೆ ನಮಗೆ ಅದರಲ್ಲಿ ಒಂದು ರೆಕಮೆಂಡ್ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಉಚಿತವಾಗಿ ಪಡೆದುಕೊಂಡು ಅವರು ರಾತ್ರಿ ಮದರಂಗಿಯ ಕಾರ್ಯಕ್ರಮದಲ್ಲಿ ಸತ್ಯ ಕುಡಿದು ಕುಪ್ಪಳಿಸ್ತಾರೆ. ಅಂಥ ವ್ಯವಸ್ಥೆಗಳು ಆಗಬಾರ್ದು. ನೀವು ಸಜ್ಜನರು ಬಟ್ ಅವರು ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಕಾರ ಬೇಕು ಅಂತ ಆದಲ್ಲಿ ನಾವು ಊಟದ ವ್ಯವಸ್ಥೆಯನ್ನು 75 ಜನಕ್ಕೆ ಮದುವೆಯ ಊಟವನ್ನು ಕೂಡ ಉಚಿತ ಕೊಡಬೇಕು ಅಂತ ಸಂಕಲ್ಪ ಇದೆ ನಮ್ಮದು. ನಾವೊಂದು 2-3 ವರ್ಷದ ನಂತರ ಈ ನಮಗೆ ಸ್ವಲ್ಪ ಹಣದ ವ್ಯವಸ್ಥೆಗಳು ಇದಾದ ಕೂಡಲೇ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು, ಯಾಕಂತ ಹೇಳಿದ್ರೆ ಈಗ ಒಂದು ಹಾಲ್ ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿದಾಗ ನಾವು ಹಾಲಿಗೆ ಕೊಡುವ ಖರ್ಚನ್ನ ಬೇರೆದರಲ್ಲಿ ಗಮ್ಮತ್ತು ಮಾಡುವ ಅಂತ ಹೇಳುವಂತ ಉದ್ದೇಶದಲ್ಲಿ ದುರುದ್ದೇಶ ಇರುವವರು ಇರ್ತಾರೆ. ಸೊ ಆ ವಿಚಾರವಾಗಿ ನಾವು ಕೇಳಿರುವಂತ ಪ್ರಶ್ನೆ ಅದು. ಮೊನ್ನೆ ಈಗ ತಿಂಗಳಲ್ಲಿ 1 ದಿನ ಮಕ್ಕಳ ಶಿಬಿರ ಆಗ್ತದೆ. ಅವರು ಬಂದು ಬೆಳಿಗ್ಗೆಯಿಂದ ಸಂಜೆವರೆಗಿದ್ದು ಆ ಕಾರ್ಯಕ್ರಮ ಚಂದ ಮಾಡಿ ಹೋಗ್ತಾರೆ. ಮತ್ತು ವಾರದ ಆದಿತ್ಯವಾರದಂದು ಸಂಜೆ 2:30 ಗಂಟೆಯಿಂದ 6 ಗಂಟೆ ತನಕ ಸಂಗೀತ ಕ್ಲಾಸ್ ನಡೀತಾ ಉಂಟು. ಅದು ಚಂದದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮೊನ್ನೆ ದಸರಾದ 1 ತಿಂಗಳು ಹುಲಿ ಕುಣಿತ ಇಲ್ಲಿ ಅಧ್ಯಯನ ಮಾಡದ ಹತ್ತಿರ ಪ್ರಥಮ ಬಹುಮಾನವನ್ನು ಅವರು ಪಡ್ಕೊಂಡಿದ್ದಾರೆ. ಈ ವ್ಯವಸ್ಥೆಗಳು ದೇವರು ನಡೆಸ್ತಾ ಇದ್ದಾರೆ. ಮತ್ತು ಇನ್ನೊಂದು, ಪರವೂರಿಂದ ಬಂದವರಿಗೆ ಇಲ್ಲಿ ವಾಸ ಮಾಡಲಿಕ್ಕೋಸ್ಕರ ನಾವು 2 ರೂಮಿನ ಒಂದು ಬೆಡ್ರೂಮ್ ಮತ್ತೊಂದು ರೂಮು ವಾಸ ಮಾಡಲಿಕ್ಕೆ ಅದನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಯಾರಾದರೂ ದೇವಸ್ಥಾನಕ್ಕೆ ಪರವೂರಿಂದ ಬಂದರೆ ಅವರಿಗೆ ಯಾವುದೇ ಬಾಡಿಗೆ ಇಲ್ಲದೆ ಅದನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವೊಂದು ಅಂಗಡಿ ಇದೆ ನಮ್ಮ ದೇವಸ್ಥಾನದ ಪರಿಚಾರಕ ಅವರಿಗೆ ಯಾವುದೇ ಇಲ್ಲದೆ ಯಾವುದೇ ಡೆಪಾಸಿಟ್ ಇಲ್ಲದೆ ಅವರು ಉಚಿತವಾಗಿ ನಮ್ಮ ಕಟ್ಟಡದಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರದಲ್ಲಿ ನಿಮಗೆ ಎಲ್ಲ ಊರಿನವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಒಂದು ದೇವಾಲಯದ ಮುಖಾಂತರ ನಡೀತಾ ಇದೆ ಅಂತ ಹೇಳುವಂಥದ್ದು ಭಾರಿ ಒಂದು ಆಶ್ಚರ್ಯವಾದಂಥ ವಿಚಾರ. ಮತ್ತಿನ್ನೊಂದು, ಈಗ ಹಾಲನ್ನು ಫ್ರೀಯಾಗಿ ಕೊಡುವಂಥ ವಿಚಾರವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ನಾವೆಲ್ಲೂ ಕೇಳಿರೋದಂಥ ವಿಚಾರ. ನಾವು ಬಾಡಿಗೆಗೆ ನೀಡಲಾಗುವುದು ಅಂತ ಎಲ್ಲ ಕಡೆ ನೋಡ್ತೇವೆ, ಬಾಡಿಗೆ ರಹಿತವಾಗಿ ನೋಡುವಂಥದ್ದು ಒಂಥರ ವಿಶೇಷವಾಗಿರುವಂಥದ್ದು. ವೀಕ್ಷಕರೇ, ಇದು ಈಗ ನಾವು ಎಲ್ಲ ಕಡೆ ಬಾಡಿಗೆ ಕೊಡ್ತಾರೆ, ಬಾಡಿಗೆ ಇಲ್ಲ, ಅದರ ಬಾಡಿಗೆ ಇಲ್ಲದಿದ್ದರೂ ಕೂಡ ಅದನ್ನು ಸಜ್ಜನರು
ಸದುದ್ದೇಶದಿಂದ ಉಪಯೋಗ ಮಾಡಿ ಅಂತ ಹೇಳುವಂಥ ವಿಚಾರವನ್ನು ಗಣೇಶ ಭಟ್ರು ಹೇಳಿದ್ದಾರೆ. ಅದೇ ರೀತಿ ಈ ಇಷ್ಟೊಂದು ವಿಚಾರಗಳನ್ನು ಈ ಫ್ರೀಯಾಗಿ ಕೊಡೋ ಮುಖಾಂತರ ಏನಿದೆ, ಇದರ ಉದ್ದೇಶ ಏನಿದೆ, ಇದು ಹೇಗೆ ಮುಂದುವರಿಬೇಕು ಅಂತ ಹೇಳುವಂಥ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಗಣೇಶ. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯನಿಗೆ ಇಚ್ಛೆ ಮತ್ತು ಸದುದ್ದೇಶ ಒಳ್ಳೆಯದಿದ್ದರೆ ಊರವರ ಸಹಕಾರದಿಂದ ಇವತ್ತು ತಲಪಾಡಿಯಲ್ಲಿ ಈ ಥರದೊಂದು ಭವ್ಯವಾದಂತಹ ಒಂದು ಮದುವೆ ಮಂಟಪ, ಅದೇ ರೀತಿ ಸಭಾಂಗಣ ಸೃಷ್ಟಿಯಾಗಿದೆ. ಸೊ ಇದು ಊರವರ ಇಚ್ಛೆ ಇರ್ಬೋದು, ದೇವರ ಇಚ್ಛೆಯೂ ಇರ್ಬೋದು. ಇಷ್ಟೆಲ್ಲ ವಿಚಾರಗಳನ್ನು ಗಣೇಶ್ ಭಟ್ರು ನಮ್ಮೊತ್ತಿಗೆ ಹಂಚಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದಷ್ಟು ವಿಶೇಷಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಾನು ನಿಮ್ಮ ಹರ್ಷಿತ್. ಧನ್ಯವಾದ.